ಒಂಜಿ ಹುಮ್ಮಸ್ ಉಂಡು ಯಾನ ಸಮಾಜಕ್ಕೆ ದಯದನ್ನ ಮಲ್ಪಡು ಸಮಾಜದ ಮೂಲಕ ಜನಕುಲೆಗೆ ಒಂಜಿ ಸಹಾಯ ಮಲ್ಪಡು ಪನ್ಪಿನೇನೆ ಹುಮ್ಮಸ್ ಉಂಡು ಆ ಹುಮ್ಮಸ್ಗೆ ನಮ್ಮ ಬೆರಿ ಸಹಾಯ ಆತ ನಮ್ಮ ಇತ್ತನ ಮಾತ್ರ ಅಗ್ಲಿಗ ಆ ಹುಮ್ಮಸ್ ಬುಕ್ಕಲ ಅಗ್ಲಿನ ಒಂಜಿ ಎಡ್ಡೆ ರೀತಿ ಪೋಪುಂಡು ಇನಿ ಕಬಡ್ಡಿ ಪಂಡ ತತ್ತು ಕಬಡ್ಡಿ ಮೂಲಕ ಅಗ್ಲಿಗೆ ನಮ್ಮ ಪಿರೌಟಿ ತಂಡ ಅಗ್ಲಿ ಬುಕ್ಕೋಗು ಬೇತೆ ಬೇತೆ ಕಾರ್ಯಕ್ರಮ ಮಲ್ಪಿಯರ ಅಗ್ಲಿಗೆ ಒಂಜಿ ಎಡ್ಡೆ ರೂಪು ರೇಪ್ಸ್ ಬರ್ಪುಂಡು ಇನಿ ಸೋಬಿತ್ ದರೆಸ್ ಆರ್ನ ತಂಡದಗ್ಲಿನ ಒಂಜಿ 25 ಜನದಗ್ಲು ಸ್ವಾಮಿ ವಿವೇಕಾನಂದರು ಪಂತೇರು ಒಂಜಿ ಪಾತೆರ ಬಂತೇರು ಎಂಕ 10 ಜನತ ಒಂಜಿ 100 ಜನತ ಜವನೇರ್ನ ತಂಡನು ಕೊರ್ಲೆ ಇಡೀ ಭಾರತ ದೇಶನ ಸದೃಢ ರೀತಿ ಮುನ್ನೆಡ್ಸಪೆ ಸದೃಢ ರೀತಿದ ದೇಶನ್ ಮಾಲ್ಪೆ ಪನ್ಪಿನೇನೆ ಇನಿ ಅಂಚಿನ 25 ಜವನೇರು ನಮ್ಮ ಎದುರು ಉಳ್ಳೇರು ಅಗ್ಲಿಗೆ ನಮ್ಮ ಸಹಕಾರ ಅವಾರ್ಡ್ ಬಂದಲೆ ಇನಿ ಕಬಡ್ಡಿ ಅವಾರ್ಡ್ ಬೇತೆ ಬೇತೆ ಕ್ರೀಡೆಯನ್ನು ನಮ್ಮ ಗ್ರಾಮೀಣ ಪ್ರದೇಶದ ತಗೊಂಡುಲ್ಲ ಬೇತೆ ಬೇತೆ ರೀತಿದ ಜವನೇರ್ನ ಮೂಲಕ ಗ್ರಾಮೀಣ ಪ್ರದೇಶದ ದುಂಬು ಒಂಜಿ ಕಾಲೋಟಿ ಇತ್ತನಂಚನ ದೆನ್ನ ಇನಿ ಬೇತೆ ಬೇತೆ ರೀತಿದ ಇನಿ ಜವನೇರ್ನ ಮೂಲಕ ಇಡೀಕ ಗ್ರಾಮೀಣ ಪ್ರದೇಶದ ದುಂಬು ಒಂಜಿ ಕಾಲೋಟಿ ಇತ್ತನಂಚನ ದೆನ್ನ ಇನಿ ಪ್ರತಿವರಿಲ ಇನಿ ಮಾಲ್ತದುಳ್ಳೇರು ಕಬಡ್ಡಿ ಅವಾರ್ಡ್ ಅಗ್ಗ ಜಗ್ಗಟ ಅವಾರ್ಡ್ ಕ್ರಿಕೆಟ್ ಅವಾರ್ಡ್ ಕ್ರಿಕೆಟ್ ಅಂತಾರಾಷ್ಟ್ರೀಯ ಕಾರ್ಯಕ್ರಮ ಇನಿ ಕಬಡ್ಡಿಲ ಅಂತಾರಾಷ್ಟ್ರೀಯಗೆ పోతుండు ಅಂಡ ಕಬಡ್ಡಿಗೆ ಇತ್ತನ ಮಾನ್ಯತೆ ಕಡಿಮೆ ಒಂದು ಇಪ್ಪುಂಡು ಕ್ರಿಕೆಟ್ಗೆ ಮಾನ್ಯತೆ ಜಾಸ್ತಿ ಉಂಡು ಅಂಡ ಕಬಡ್ಡಿದ ಅಭಿಮಾನಿನಗಳು ಜಾಸ್ತಿ ಜನ ಉಳ್ಳೇರು ಅಂಡ ನಮ್ಮ ಗೊಬ್ಬುನ ಇನಿ ಸ್ಪರ್ಧಾತ್ಮಕ ನಮ್ಮ ಗೊಬ್ಬುನತ್ತು ನಮ್ಮ ಬೇತ ಕಡಿಟ್ಟು ಐನ ತೊಜ್ಪಾಯ ಬೋಡತತ್ತು ನಮ್ಮ ದೈಹಿಕ ಸಾಮರ್ಥ್ಯನ ತೊಜ್ಪಾತು ನಮ್ಮ ಬಾಂಧವ್ಯನ ಒಟ್ಟು ಸೇರಿಸಪ್ಪಣ ಇನಿ ರಡ್ಡು ತಂಡದಾಗ್ಲಿ ಇನಿ ಗೊಬ್ಬುಂಡಲ್ಲ ಅಗ್ಲಿನ ಸಂಪರ್ಕ ಮುಟ್ಟ ಎಂಕ್ಲಿನ ಬಾಂಧವ್ಯ ಬುಕ್ಕೋರಿಯಟ ಸೇರೋ ನೋಡು ಪನ್ಪೇನೇನು ಆ ದೆಟ್ಟು ಇನಿ ನಮ್ಮ ಒಟ್ಟಾತ ಸೇರ್ಪ ಈ ಮೂಲಕ ನಮ್ಮ ತೊಜ್ಪಾವಡೈನ ಬಂದಲೆ ಇನಿ ಸೋಲು ಗೆಲುವು ಪನ್ಪು ನಾವು ಪ್ರತಿಯೊಂದು ಒಂಜಿ ಸ್ಪರ್ಧಾತ್ಮಕ ಉಂಡು ಅಂಡ ಆ ಸೋಲುನು ಎಡ್ಡೆ ನಾನು ಗೆಲುವು ಸ್ವೀಕಾರ ಮಾಡ್ತದ್ದು ಎಂಕ ಒಂಜಾತು ಒಂಜಿ ದಿನ ಎಂಕ ಗೆಲುವು ಪುಂಡು ಪನ್ಪುನ ಏನು ಮನೋ ದೆಟ್ಟು ದೆತ್ತೊಂಡ ಮಾತ್ರ ನಮ್ಮ ಜೀವನಲ್ಲ ದುಂಬುಪಾಯರ ಸಾಧ್ಯ ಪುಂಡು ಒವ್ವೇ ಸೋಲು ಬರಂತೆ ನಮ್ಮ ಗೆಲುವು ಬರೆಯರ ಸಾಧ್ಯ ಸಂತೋಷಡು ಸ್ವೀಕಾರ ಮಲ್ಪಡು ಗೆಲುವು ಪನ್ಪಿನೇನು ನಮ್ಮ ಅಹಂಕಾರದ ಕೊಂಡರ ಬಲ್ಲಿ ಗೆಲುವು ಪನ್ಪಿನ ಅವ್ರು ಶಾಶ್ವತತ್ತು ಅವು ಒಂಜತ್ತು ಒಂಜಿ ದಿನ ಅವು ನಂಗೆ ಮುಳ್ಳು ಹಾಪುಂಡು ಐನ ಅಹಂಕಾರ ಕೊಂಡವತ್ತೆ ಸಮಾನ ರಿಸ್ಕ್ ಸಮಾನ ಮನಸ್ಕಟ್ಟು ನಮ್ಮ ಪೋಂಡ ಮಾತ್ರ ನಮ್ಮ ಜೀವನ ದುಂಬುಪಾಯರ ಸಾಧ್ಯ ಪುಂಡು ಇನಿ ಅಂಚಿನ ಸೋಲು ಗೆಲುನು ಇನಿ ಕಬಡ್ಡಿ ನಮ್ಮ ತಗೊಂಡುಲ್ಲ ನಿಗ್ಲು ಮಾಂತ ನಮ್ಮ ಒಂಜಿ ಅಪ್ಪನ ಜೋಕುಲೆಕ್ಕ ನಮ್ಮ ಒಟ್ಟಾತು ಪಾಯನ ಮಾತ್ರ ನಮ್ಮ ಎಡ್ಡೆ ರೀತಿ ಪಾಯರ ಸಾಧ್ಯ ಪುಂಡು ಒವ್ವೇ ದೆಟ್ಟು ಪಣಿದ ತಪ್ಪು ಇತ್ತನಲ್ಲ ಆ ತಪ್ಪು ಇನ್ನು ಸರಿ ಮಲ್ಪ ಪಂಪಡಿನ ಉದ್ದೇಶ ದೀಡೊಂದು ಪೋಂಡ ಮಾತ್ರ ಸಾಧ್ಯ ಪುಂಡು ಅವತ್ತಂತೆ ಇನಿ 25 ಜನತ ತಂಡದಾಗ್ಲು ಕೊಡೊಂಜಿ ಕಾರ್ಯಕ್ರಮ ಪೋತೇರು ದಾಯ ಪಂಡ ಈ ಸಮಾಜಟು ಒಂಜಿ ಎಡ್ಡೆ ಜನಕುಲನ ಸಾಧಕರನ್ನು ಗುರುತಿಸಪಂಚಿನ ಒಂಜಿ ಕೆಲಸನು ಇನಿ ನಮ್ಮ ಎದುರು ದೀಡೊಂದುಳ್ಳೇರು ಏನ್ ದಾಯ ಪನ್ಪ ಪಂಡ ಏಪ ಆ ಸಾಧಕರನ್ನು ಗುರುತಿಸಂಡ ಆ ಸಾಧಕರನ್ನ ತುಂಬ ಅತ್ ನಮ್ಮಲ ಆ ಮೂಲಕ ಪೋಪ ಪನ್ಪನೇನು ತೊಜ್ಪಾರ ಬೋಡತ್ ನಮ್ಮ ಆಗ್ಲೇನೆ ಇನಿ ಗುರುತಿಸಪ್ಪ ಇನಿ ಕೋಟ್ಯಪ್ಪ ಸರ್ ಕೋಟ್ಯಪ್ಪ ಪೂಜಾರಿ ಅನ್ನ ಬಗ್ಗೆ ನಿಗ್ಲಿ ಮಾಂತ ಗೊತ್ತುಂಡು ಪ್ರತಿ ದಿನಲ ನಿಗ್ಲಿ ಪೇಪರ್ ಅಂಕನನ್ನು ತೂಪಾರು ಪ್ರತಿ ದಿನಲ ಒಂಜತ್ತು ಒಂಜಿ ಕಾರ್ಯಕ್ರಮ ಆರಿಪ್ಪೇರು ದಣ್ಣ ಅನ್ನ ಒಂಜಿ ದೈಹಿಕ ಆರೋಗ್ಯದ ಆರು ಇನಿ ಒಂತ ಕಡಿಮೆ ಇತ್ತನಲ್ಲ ಪ್ರತಿಯೊಂದು ವಿಷಯಟ್ಲ ಆರಿಪ್ಪೇರು ನಮ್ಮ ತಗೊಂಡುಲ್ಲ ಆರೇನ ಪುರಸ್ಕಾರ ಮಲ್ಪುಣ ಅಂಚನ ಒಂಜಿ ಕಾರ್ಯಕ್ರಮ ಮನ್ಮತ್ ಶೆಟ್ಟಿ ಪನ್ಪುಣ ಜವಣ್ಣನ ಒಂಜಿ ಕಾರ್ಯಕ್ರಮ ಮಲ್ಪುಣ ನಿಗಳು ತಗೊಂಡುಳ್ಳಾರು ಓಲು ಪೊಂಡಲ ಒಂಜಿ ನಿರೂಪಣೆ ಮಲ್ಪುಣಂಚಿನ ಆ ಪೊರ್ಲ ಕಂಟದ ತುಳುಟ್ಟು ಒಂಜಿ ಇನ್ನು ಮಲ್ಪಿನಂಚಿನ ಮನ್ಮತ ಶೆಟ್ಟಿ ಅವತ್ತಂದೆ ಓವಿ ದೈವರಾಧಕರನ ಆ ದೆಟ್ಟು ಪೊರ್ಲ ಕಂಟಡು ಪಾರಿ ಪನ್ಪುಣಂಚಿನ ಮಧ್ಯಸ್ಥೇರಿ ಪನ್ಪುಣಂಚಿನ ಕೆಲಸನು ಇನಿ ಮನ್ಮತ ಶೆಟ್ಟಿ ಯಾನು ತೂಯಿನಂಚಿನ ಏನು ಮಂತದುಳ್ಳೇರು ಅಂಚಿನ ಮಲ್ಲ ಸಾಧಕರನ್ನು ಅವತ್ತಂದೆ ಕೂಡ ರಡ್ಡು ಮೂಜಿ ಜವ ಒಂಜಿ ಸನ್ಮಾನ ಮಲ್ಪಿನ ಪುರಸ್ಕಾರ ಮಲ್ಪುಣಂಚಿನ ಕೆಲಸನು ಇನಿ ಜವಣ್ಣನ ತಂಡ ಮಂತದುಂಡು ಬಂದಲೆ ಮಲ್ಲ ಪರಿಚಯ ಇದ್ದಂಡ ಶೋಭಿತನ ಮಸ್ತ್ ಪರಿಚಯ ಉಂಡು ದಯಪಂಡ ದಡ್ಡ ಮೂಜಿ ವರ್ಷೋಡು ಕಳೆಂಗ್ಲ ದೈವರಾಧಕರ ಒಂಜಿ ಕೂಟೋಡು ಪ್ರತಿ ಒಂಜಿ ದೆಟ್ಲ ಆ ಶೋಭಿತನ ಕೆಲಸನು ಯಾನು ತೂಂದುಳ್ಳೆ ಪ್ರತಿ ಒಂಜಿ ಕಡೆಟ್ಲ ಕಾಲೇಜ್ ಪೋಂಡಲ ರಾತ್ರಿ ಪಗೇಲು ಆ ಶೋಭಿತನಂಚಿನ ಜವಣ್ಣರ್ನ ಒಟ್ಟು ಕೆಲಸನ ಯಾನು ತೂಂದುಳ್ಳೆ ಅಂಚಿನ ಕೆಲಸಗೂ ಆಗ್ಲೇ ಉರುಪು ಕೊರಕ ಆಗ್ಲನ ಒಟ್ಟಿಗೆ ನಮ್ಮ ಇಪ್ಪುಕ ಆಗ್ಲಾಗ ಯಾವೇ ರೀತಿ ಆಗ್ಲೇನು ತಪ್ಪು ಇತ್ತಂಡ ಆ ತಪ್ಪುನು ಸರಿ ಮಾಡ್ಪಡಂಚಿನ ಕೆಲಸನು ನಮ್ಮ ಮಲ್ಪುಕ ಆ ಜವಣ್ಣರಿಗೆ ಒಂಜಿ ಸದೃಢ ಆ ಒಂಜಿ ತಿಳ್ಸಲು ಫ್ರೆಂಡ್ಸ್ ಪನ್ಪಿನೇನು ಮಲ್ಲ ಒಂಜಿ ಸಂಘಟನೆ ಆತು
ಜನಮುಖ್ಯ ಕೆಲಸ ಮಾತು ಮುಖ್ಯವಾಹಿನಿಗೆ ಬರ್ಪಲೇಕ ಆ ಮಾಲಿಂಗೇಶ್ವರನ ಅನುಗ್ರಹಣ ಆಗಲಿ ದುಂಬತ್ ನಮ್ಮ ಕೇಂದ್ರಂತೂ ಈ ಅವಕಾಶ ಕೊನ್ನ ಪ್ರತಿವರೆಗಳ ಎನ್ನ ಸೊಲ್ಮೇಲ್ ಪಣ್ಣದೇನ ಪಾತ್ರರಂತಪ್ಪೆ ಜೈ ಜೈ ಹಿಂದ್. ಕೃತಜ್ಞತೆಗಳು. ಶುದ್ಧ ಜಯಂತ ನಡುಬೈಲು ಇವರಿಗೆ ಕಾರ್ಯಕ್ರಮವನ್ನ ಮುಂದುವರಿಸಿದ ಶ್ರೀಮತಿ ದಿವ್ಯ ಪ್ರಭಾಗೌಡ ಚಿಲ್ತಡ್ಕ ಮಾಜಿ ಅಧ್ಯಕ್ಷರು, ಸ್ಟೇಟ್ ಸೋಷಿಯಲ್ ವೆಲ್ಫೇರ್ ಬೋರ್ಡ್ ಕರ್ನಾಟಕ ಇವರಿಂದ ಶ್ರೀ ಮಾಲಿಂಗೇಶ್ವರ ಸ್ವಾಮಿ ದೇವರಿಗೆ ನಮಸ್ಕರಿಸುತ್ತಾ ಹಾಗೂ ಇಲ್ಲಿರುವಂತ ಎಲ್ಲರಿಗೂ ಶ್ರೀ ಮಾಲಿಂಗೇಶ್ವರ ನಮಸ್ಕಾರಗಳನ್ನ ತಿಳಿಸ್ತಾ ಸ್ವಾಮಿ ದೇವರಿಗೆ ನಮಸ್ಕರಿಸುತ್ತಾ ಹಾಗೂ ಇಲ್ಲಿರುವಂತ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಸಂಸ್ಥೆ ಇವತ್ತು ತ್ರಿಶೂಲ್ ಫ್ರೆಂಡ್ಸ್ ತಾಲೂಕು ಅಮೆಚೂರ್ ಕಬಡ್ಡಿಯನ್ನ ಈ ಒಂದು ತಂಡ ಅಸೋಸಿಯೇಷನ್ ಸಹಯೋಗ ಒಂದು ಸಂಸ್ಥೆ ಇವತ್ತು ಕಬಡ್ಡಿ ಕ್ರೀಡೆಯನ್ನ ಆಯೋಜನೆ ತಾಲೂಕು ಅಮೆಚೂರ್ ಕಬಡ್ಡಿಯನ್ನ ಈ ಕಬಡ್ಡಿಯ ಅಸೋಸಿಯೇಷನ್ ಸಹಯೋಗದೊಂದಿಗೆ ಉಪಸ್ಥಿತರಿರುವಂತಹ ಸಭಾ ಕಬಡ್ಡಿ ಕ್ರೀಡೆಯನ್ನ ಆಯೋಜನೆಯನ್ನ ಮಾಡಿದೆ. ಇವತ್ತಿನ ಈ ಅತಿಥಿಗಳೇ, ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಸಭಾಧ್ಯಕ್ಷರೇ ಹಾಗೂ ಎಲ್ಲ ಗೌರವಾನ್ವಿತ ಮುಖ್ಯ ಅತಿಥಿಗಳೇ ಹಾಗೂ ಇವರನ್ನ ಪ್ರೋತ್ಸಾಹಿಸಲು ಈ ಕಾರ್ಯಕ್ರಮವನ್ನ ಬಂದು ವೀಕ್ಷಿಸ್ತಾ ಇರುವಂತಹ ಬೆಳಗಿನಿಂದ ಪ್ರೀತಿಯ ಬಂಧುಗಳೇ ಹಾಗೂ ಕ್ರೀಡೆಯನ್ನ ಕಬಡ್ಡಿಯನ್ನ ಈ ಕಾರ್ಯಕ್ರಮವನ್ನ ವೀಕ್ಷಿಸ್ತಾ ಇರುವಂತಹ ನನ್ನ ಪ್ರೀತಿಯ ಈ ಬಂಧುಗಳೇ ಹಾಗೂ ಎಲ್ಲ ಬೇರೆ ಬೇರೆ ಕಡೆಯಿಂದ ಬಂದಿರುವಂತಹ ಕ್ರೀಡಾ ಪಟುಗಳೇ ಮಾತನಾಡುವುದಿಲ್ಲ, ಯಾಕೆಂದ್ರೆ ಫೈನಲ್ ಪಂದ್ಯ ಬಾಕಿಯಾಗಿದೆ. ತ್ರಿಶೂಲ್ ಸಂಸ್ಥೆಯ ಎಲ್ಲ ಹೇಳ್ತಾರೆ ನನ್ನ ಆತ್ಮೀಯರೇ, ಕರ್ಮ ಇವರದು ನಾನು ಹೆಚ್ಚು ಮಾತನಾಡುವುದಿಲ್ಲ, ಯಾಕೆಂದ್ರೆ ಫೈನಲ್ ಪಂದ್ಯ ಬಾಕಿ ಬೇಗ ಎರಡು ಭಾಷಣ ಮಾಡಿದ್ರೆ ಹೇಳ್ತಾರೆ ಮಾತುಗಳನ್ನ. ಇದೊಂದು ಕರ್ಮ ಇವರದು ಭಾಷಣ. ತುಂಬಾ ಸಂತೋಷ. ನಾವು ಫೈನಲ್ ಪಂದ್ಯ ಇವತ್ತು ಬೇಗ ಎರಡು ಅಭಿನಂದನೆಯನ್ನ ತಿಳಿಸಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಅಂದ್ರೆ ಈ ಕಬಡ್ಡಿ ಇರ್ಬೋದು, ತುಂಬಾ ಸಂತೋಷ ಆಗ್ತಾ ಇದೆ ಕಾರ್ಯಕ್ರಮಗಳಿಗೆ. ನಾನು ಇವತ್ತು ನಾನು ಎಷ್ಟೋ ಇಲ್ಲಿ ಕಾರ್ಯಕ್ರಮಗಳಿಗೆ ಅಂದ್ರೆ ಈ ಕಬಡ್ಡಿ ಇರ್ಬೋದು, ಕ್ರಿಕೆಟ್ ಇರ್ಬೋದು, ಕ್ರೀಡಾ ಕಾರ್ಯಕ್ರಮಗಳಿಗೆ ನಾನು ಹೋಗುವಾಗಲೇ ಒಂದು ಸಂತೋಷ ಆಗತ್ತೆ. ಇಲ್ಲಿ ಬರುವಾಗಲೇ ನಮ್ಗೆ ಎಲ್ರಿಗೂ ಒಂದು ಅನುಭವ ಆಗಿರ್ಬೋದು, ಬರುವಾಗಲೇ ಒಂದು ಸಂತೋಷ ಆಗ ಶಿಸ್ತು ಏನೋ ಒಂದು ಇಲ್ಲಿನ ಶಿಸ್ತಿರ್ಬೋದು, ಮಾಲಿಂಗೇಶ್ವರ ಸ್ವಾಮಿಯ ಸನ್ನಿಧಿಯಲ್ಲಿ ಮಾಡ್ತಾ ಇರೋ ಪ್ರಭಾವ ಕೂಡ ಇರ್ಬೋದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏಕೆಂದ್ರೆ ಈ ತ್ರಿಶೂಲ್ ಸಂಸ್ಥೆ ಫ್ರೆಂಡ್ಸ್ ಸಂಸ್ಥೆ ಏನು 25 ಜನರ ತಂಡ ಪ್ರಾರಂಭ ಆಗಿ ಕೇವಲ 2 ತಿಂಗಳಾಗಿದೆ. ಇವತ್ತು 2 ತಿಂಗಳಲ್ಲಿ ಇಂತಹ ಕಾರ್ಯಕ್ರಮವನ್ನ ಮಾಡಬೇಕು ಅಂತ ಅಂದ್ರೆ ಸಣ್ಣ ವಿಚಾರ ಅಲ್ಲ. ಅದಕ್ಕೆ ಆ ಮಾಲಿಂಗೇಶ್ವರ ದೇವರ ಆಶೀರ್ವಾದ ಕೂಡ ಇದೆ ಅಂತ ಸಂತೋಷದಿಂದ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಇನ್ನೊಂದು ವಿಶೇಷ ಅಂದ್ರೆ ಈ ಸಂಸ್ಥೆ ಈ ತಂಡದ ಕಾರ್ಯದರ್ಶಿಗಳಿಲ್ಲ, ಯಾವುದೇ ಹುದ್ದೆಗಳ ಅಲಂಕಾರ ಇಲ್ಲ, ಎಲ್ಲರೂ ಸಮಾನರು. ಸಂಸ್ಥೆಯಲ್ಲಿ ಎಲ್ಲರೂ ಸದಸ್ಯರ ಹಾಗೆ ಎಲ್ಲರೂ ದುಡಿಯುವಂತಹ ಒಂದು ಆ ಕಾನ್ಸೆಪ್ಟ್ ಇದೆಯಲ್ಲ, ಅದು ನಾನು ಇವತ್ತಿನವರೆಗೂ ಎಲ್ಲೂ ಕೂಡ ನೋಡಿಲ್ಲ. ಬಹಳ ಒಂದು ಎಲ್ಲರೂ ಮೆಚ್ಚುವಂತಹ ಒಂದು ವಿಚಾರ. ನಾವು ಕೂಡ ಇನ್ನು ಮುಂದೆ ಏನಾದರೂ ಮಾಡುವಾಗ ಈ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಖಜಾಂಚಿಗಳು ಅಂತ ಬೇಡ, ನಾವೆಲ್ಲರೂ ಒಂದೇ, ಎಲ್ಲರೂ ಸಮನಾಗಿ ಆ ಕೆಲಸವನ್ನ ಮಾಡಬೇಕು. ಆಗ ಮಾತ್ರ ಆ ಅಧಿಕಾರದ ಆ ಹುದ್ದೆಗಳಿಲ್ಲದಿದ್ದಾಗ ಮಾತ್ರ ಸಮಾನ ಜವಾಬ್ದಾರಿ ಬರುತ್ತೆ. ಪ್ರಾಮಾಣಿಕವಾಗಿ ನಿಸ್ವಾರ್ಥತೆಯಿಂದ ನಾವು ಈ ಸಮಾಜಮುಖಿಯ ಕೆಲಸವನ್ನ ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನ ನಮ್ಮ ತ್ರಿಶೂಲ್ ಸಂಸ್ಥೆಯ ಈ ತಂಡ ತೋರಿಸಿಕೊಟ್ಟಿದೆ. ಬಹಳ ಆದರ್ಶರ ನೀವು ನಮ್ಗೆಲ್ಲರೂ ಆದರ್ಶರು. ಪ್ರಾಯದಲ್ಲಿ ಚಿಕ್ಕವರಿದ್ದೀರಾ, ಆದರೆ ನಿಮ್ಮ ಈ ಒಂದು ಕಾನ್ಸೆಪ್ಟ್ ಏನಿದೆ, ಈ ತಿಳುವಳಿಕೆ ಬಹಳ ಮೆಚ್ಚುವಂಥದ್ದು, ಬಹಳ ಪ್ರೌಢಿಮೆ ಇರುವಂತಹ ವಿಚಾರ. ಏನೇ ಆಗಲಿ ಒಳ್ಳೆಯದಾಗಲಿ. ಅದ್ರ ಜೊತೆಗೆ ನಮ್ಮ ನಾಗೇಶ್ವರ ರಾವ್ ಸರ್ ಅವ್ರದ್ದು ಕೂಡ ಮಾರ್ಗದರ್ಶನ ಇದೆ. ನಾನು ನಿಮಗೆ ಈ ಸಂದರ್ಭದಲ್ಲಿ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಈ ತಂಡ ಏನಿದೆ 25 ಜನರದು, ನೀವಿನ್ನೂ ಹೆಚ್ಚು ಹೆಚ್ಚು ಮಾಡ್ಕೊಂಡು ಹೋಗಿ. ಅದರ ಜೊತೆಗೆ ನೀವು ಒಳ್ಳೆಯ ಸಮಾಜಮುಖಿಯಾದಂಥ ಕೆಲಸವನ್ನು ಮಾಡಿ, ಸಮಾಜದ ಜನರಿಗೆ ಒಂದು ಮನೆ ಮನೆಗೂ ಉಪಕಾರ ಆಗುವಂಥ ಕೆಲಸಗಳನ್ನ ಮಾಡಿ. ಇವತ್ತು ರಕ್ತದಾನ ಆದಂತಹ ಆ ಒಂದು ಏನಿದೆ, ಇವತ್ತು ರಕ್ತ ಸಿಗ್ತಾ ಇಲ್ಲ ಎಲ್ಲ ಕಡೆ. ನಾನು ಎಲ್ಲೋ ಒಂದು ಕಡೆ ಹೋಗಿದ್ದೆ, ಅವಾಗ ಹೇಳಿದ್ರು ರಕ್ತಕ್ಕೆ ಅಂದರೆ ಏನಾದರೂ ಒಂದು ಆಕ್ಸಿಡೆಂಟ್ ಆಗಲಿ, ಒಂದು ಆಪರೇಷನ್ ಆಗಿರಲಿ, ರಕ್ತ ಸಿಗ್ತಾ ಇಲ್ಲ, ಕೆಲವು ಮರಣಗಳು ಆಗಿರುವಂತಹ ಸಂದರ್ಭಗಳಿದ್ದಾವೆ. ಆ ಸಮಯದಲ್ಲಿ ಸಿಗದೆ ಇರುವಂಥದ್ದು ನಿಮ್ಮ ಈ ಸಂಸ್ಥೆ ಇದೆಯಲ್ಲ, ಅದನ್ನೊಂದು ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಜನರಿಗೆ ಉಪಕಾರ ಆಗುವಂಥದ್ದು. ನೀವು ಬೇರೆ ರಾಜ್ಯ ಜಿಲ್ಲೆದು ಹೇಳಲ್ಲ, ನಮ್ಮ ಪುತ್ತೂರು ತಾಲೂಕಿನಲ್ಲಿ
ಪುತ್ತೂರು ತಾಲೂಕಿನಲ್ಲಿ ಏನಾದರೂ ನಿಮ್ಮಿಂದ ಆ ಥರ ನೆರವಾಗುವಂಥದ್ದಿದ್ರೆ ನೀವು ಯುವಕರ ತಂಡ ಅದನ್ನೊಂದು ಚಿಂತನೆಯನ್ನು ಮಾಡಿ ಒಂದು ಉಪಕಾರ ಜನರಿಗೆ ಸಮಾಜಕ್ಕೆ ಮಾಡಿ ಅಂತ ಈ ಸಂದರ್ಭದಲ್ಲಿ ನಿಮಗೊಂದು ಸಣ್ಣ ಸಲಹೆಯನ್ನು ಕೊಡ್ತಾ, ನೀವು ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಇನ್ನೂ ಎತ್ತರೆತ್ತರಕ್ಕೆ ಬೆಳೆದು ನಮ್ಮ ಪುತ್ತೂರಿನ ಮಣ್ಣನ್ನು ಹೆಸರನ್ನು ನೀವು ಒಂದು ಪ್ರಜ್ವಲಿಸಲಂಗೆ ಮಾಡಿ ಅಂತ ಹೇಳ್ತಾ ದೇವರಲ್ಲಿ ಬೇಡ್ಕೊಂಡು, ನಿಮ್ಮೆಲ್ಲರಿಗೂ ದೇವರ ಆಶೀರ್ವಾದ ಇದೆ, ನಮ್ಮೆಲ್ಲರ ಸಹಕಾರ ಇದೆ ಅಂತ ಹೇಳಿ ನನ್ನ 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕೃತಜ್ಞತೆಗಳು ಮೇಡಮ್ ತಮ್ಮ ಸ್ಫೂರ್ತಿಯ ಮಾತುಗಳಿಗಾಗಿ. ಕಾರ್ಯಕ್ರಮವನ್ನ ಮತ್ತೆ ಮುಂದುವರಿಸಿದ ಯುವ ನಾಯಕ ಅರುಣ್ ಕುಮಾರ್ ಪುತ್ತಿಲ, ಕಾರ್ಯಾಧ್ಯಕ್ಷರು, ಗಣೇಶೋತ್ಸವ ಸಮಿತಿ, ಮಹಾಲಿಂಗೇಶ್ವರ ದೇವಸ್ಥಾನ ಪುತ್ತೂರು, ಇವರಿಂದ ಕಾರ್ಯಕ್ರಮಕ್ಕೆ ಶುಭ ಹಾರೈಕೆ. ಆರಾಧ್ಯ ಮೂರ್ತಿ ಮಹತೋಬಾರ ಶ್ರೀ ಮಹಾಲಿಂಗೇಶ್ವರನಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ, ತ್ರಿಶೂಲ್ ಫ್ರೆಂಡ್ಸ್ ಸಾದರಪಡಿಸತಕ್ಕಂತಹ ಕಬಡ್ಡಿ ಪಂದ್ಯಾಟದ ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ನಮ್ಮೆಲ್ಲರ ಗುರುಗಳು ಆದರಣೀಯ ದಯಾನಂದ ರೈ ಅವರೇ, ವೇದಿಕೆಯಲ್ಲಿ ವಿರಾಜಮಾನರಾಗಿರತಕ್ಕಂಥ ಎಲ್ಲ ಅತಿಥಿ ಗಣ್ಯರೇ, ಕಾರ್ಯಕ್ರಮದಲ್ಲಿ ಭಾಗವಹಿಸಿರತಕ್ಕಂಥ ಸಜ್ಜನ ಬಂಧುಗಳೇ, ಶ್ರದ್ಧೆಯ ಮಾತೆಯಂದರೆ, ಒಂದು ಮಾತು ನೆನಪಿಗೆ ಬರ್ತದೆ, ಬಿ ಡಿಫರೆಂಟ್ ಮೇಕ್ ಡಿಫರೆನ್ಸ್ ಅನ್ನತಕ್ಕಂಥ ಮಾತು ಇವತ್ತು ನೆನಪಿಗೆ ಬರ್ತದೆ. ಇವತ್ತು ಸಮಾಜ ಬದಲಾವಣೆ ಆಗಿದೆ, ದೇಶ ಬದಲಾವಣೆ ಆಗಿದೆ. ಈ ಬದಲಾವಣೆಯ ಜೊತೆಗೆ ಸಾಗತಕ್ಕಂಥ ಸನ್ನಿವೇಶ ಇವತ್ತು ಈ ಭಾಗದಲ್ಲಿ ನಿರ್ಮಾಣ ಆಗಿದೆ ಅಂತ ನಾನು ಭಾವಿಸಿದ್ದೇನೆ. ಅದಕ್ಕೋಸ್ಕರ ನಾನು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಚ್ಛೆಪಡ್ತೇನೆ. ಸಾಮಾಜಿಕ ಸಾಮರಸ್ಯ ಶಾಶ್ವತವಾಗಿರಬೇಕು ಅನ್ನತಕ್ಕಂತಹ ಯೋಚನೆ, ಯುವಕರು ಮನಸ್ಸು ಮಾಡಿದರೆ ಈ ಸಮಾಜದಲ್ಲಿ ಯಾವುದೇ ರೀತಿಯ ಪರಿವರ್ತನೆಯನ್ನು ಮಾಡಲಿಕ್ಕೆ ಸಾಧ್ಯ ಅನ್ನತಕ್ಕಂತಹ ಸಂದೇಶ, ಜೊತೆಗೆ ಈ ರಾಷ್ಟ್ರೀಯ ವಿಚಾರಧಾರೆಗಳನ್ನು ಮೈಗೂಡಿಸಿಕೊಂಡು ಈ ರಾಷ್ಟ್ರಕ್ಕೆ ಸಮರ್ಪಿತ ಮನೋಭಾವದ ಜೊತೆಗೆ ಕೆಲಸ ಮಾಡತಕ್ಕಂತಹ ಸಾಧನೆಯನ್ನು ಮಾಡಿರತಕ್ಕಂಥ ಸೈನಿಕರನ್ನು, ಗುರುಗಳನ್ನು ಗುರುತಿಸತಕ್ಕಂಥ ಅತ್ಯಂತ ಪ್ರಾಮಾಣಿಕತೆಯ ಒಂದು ಕೆಲಸ ಕಾರ್ಯ ಇವತ್ತು ತ್ರಿಶೂಲ್ ಫ್ರೆಂಡ್ಸಿನಿಂದ ಆಗಿದೆ ಅಂತ ನಾನು ಭಾವಿಸಿದ್ದೇನೆ. ಈ ಕಾರ್ಯಕ್ರಮ ನಿರಂತರವಾಗಿ ನಡೀಲಿ ಅನ್ನತಕ್ಕಂಥ ಆಶಯ ನನ್ನದು. ಇವತ್ತು ದೇಶದ ಅತ್ಯಂತ ದೊಡ್ಡ ಸಂಪತ್ತು ಯಾವುದು ಅಂತ ಹೇಳಿದರೆ ಅದು ಯುವಕರ ಶಕ್ತಿ ಅಂತ ನಾವು ಭಾವಿಸಿದ್ದೇವೆ. ಈ ದೇಶದಲ್ಲಿ ಇವತ್ತು ಬದಲಾವಣೆ ಆಗಬೇಕಾಗಿದೆ. ಯಾವ ಸಾಮರಸ್ಯದ ಕೊರತೆ ಇರತಕ್ಕಂಥ ಸಂದರ್ಭದಲ್ಲಿ ಸಾಮರಸ್ಯದ ಬದುಕನ್ನು ಜನ ಅಪೇಕ್ಷೆ ಮಾಡ್ತಾರೆ. ಪ್ರೀತಿ ವಿಶ್ವಾಸದ, ಶಾಂತಿ ಸೌಹಾರ್ದತೆಯ ಯಾವ ಈ ಸಮಾಜಕ್ಕೆ ಪೂರಕವಾಗಿರತಕ್ಕಂಥ ರಾಷ್ಟ್ರೀಯತೆಯ ಜೊತೆಗೆ ಬದುಕಬೇಕು ಅಂತಕ್ಕಂಥ ಹಂಬಲ ಇವತ್ತು ಯುವ ಸಮುದಾಯದಿಂದ ಆಗ್ತಾ ಇದೆ. ದೇಶದ ಅವಶ್ಯಕತೆಯೂ ಕೂಡ ಅದೇ ಅಂತ ನಾನು ಭಾವಿಸಿದ್ದೇನೆ. ಕಳೆದ 5 ವರ್ಷಗಳಲ್ಲಿ ದೇಶದಲ್ಲಿ ನಡೆದಿರತಕ್ಕಂತಹ ಬದಲಾವಣೆ, ಯಾವ ಈ ರಾಷ್ಟ್ರಕ್ಕೆ ಗೌರವ ಪ್ರಾಪ್ತಿಯಾಗಬೇಕು, ಯಾವ ಈ ಭಾರತ ಗೌರವ ಕೊಟ್ಟಿರತಕ್ಕಂತಹ ಭಾರತ ಮಾತೆ ಜಗಜ್ಜನನಿಯನ್ನಾಗಿ ಮಾಡಬೇಕು, ಜಗತ್ತಿಗೆ ನೇತೃತ್ವ ಕೊಡತಕ್ಕಂತಹ ಶಕ್ತಿ ಭಾರತಕ್ಕೆ ಬರಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಇವತ್ತು ಸಮಾಜ ಯೋಚನೆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ. ಇವತ್ತಿನ ಅನಿವಾರ್ಯ ಸಂದರ್ಭವೂ ಕೂಡ ಅದೇ ಆಗಿದೆ ಅಂತ ನಾನು ಭಾವಿಸಿದ್ದೇನೆ. ಇರತಕ್ಕಂತಹ ಸನ್ನಿವೇಶದಲ್ಲಿ ಯಾವ ಸಾಮಾಜಿಕ ಸಾಮರಸ್ಯತೆ ತೊಂದರೆ ಇರತಕ್ಕಂತಹ ಸನ್ನಿವೇಶದಲ್ಲಿ ಇವತ್ತಿನ ಕಾರ್ಯಕ್ರಮದ ಮುಖಾಂತರ ನಾವೆಲ್ಲರೂ ನಾವೆಲ್ಲರೂ ಭಾರತೀಯರು, ನಾವೆಲ್ಲರೂ ಜೊತೆಯಾಗಿ ಸಾಗಬೇಕು ಅನ್ನತಕ್ಕಂತಹ ಯೋಚನೆ ಇವತ್ತಿನ ಕಾರ್ಯಕ್ರಮದ ಮುಖಾಂತರ ಯುವಕರು ಮಾಡಿದ್ದಾರೆ. ಮುಂದಿನ ದಿವಸದಲ್ಲಿ ಕೂಡ ಒಳ್ಳೆಯ ಕಾರ್ಯಕ್ರಮಗಳು ನಿಮ್ಮ ಸಂಘಟನೆಯ ಮುಖಾಂತರ ಆಗಲಿ. ಆ ಮಹತೋಬಾರ ಮಹಾಲಿಂಗೇಶ್ವರ ದೇವರ ಅನುಗ್ರಹದಿಂದ ಈ ತ್ರಿಶೂಲ ಫ್ರೆಂಡ್ಸಿನ ಮುಖಾಂತರ ಒಂದಷ್ಟು ಜನಪರ ಕಾರ್ಯಕ್ರಮಗಳು, ಯುವಕರಿಗೆ ಪೂರಕವಾಗಿರತಕ್ಕಂಥ ಕಾರ್ಯಕ್ರಮಗಳು ನಡೆದು ಯಾವ ಸೂಕ್ತವಾಗಿರತಕ್ಕಂಥ ಪ್ರತಿಭೆಯನ್ನು ಹೊರಗೆ ತೆಗೆಯತಕ್ಕಂಥ ಕೆಲಸ ಕಾರ್ಯಗಳು ನಿಮ್ಮಿಂದ ಆಗಲಿ ಅನ್ನತಕ್ಕಂಥ ಆಶಯದ ಜೊತೆಗೆ ನಿಮಗೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಕೃತಜ್ಞತೆಗಳು ಶ್ರೀಯುತ ಅರುಣ್ ಕುಮಾರ್ ಪುತ್ತಿಲ ಇವರಿಗೆ. ಆಧರಣೀಯ ಪ್ರೇಕ್ಷಕ ಬಂಧುಗಳೇ, 3 ಸಾಗರ 100 ಮಂದಿರ ದೈವ ಸಾಸಿರ ಬಿದ್ದೊಡೆ, ಸಿಂಧು ಬಿದ್ದೊಡೆ, ಗಂಗೆ ಇದ್ದೊಡೆ, ಗಿರಿ ಹಿಮಾಲಯ ಬಿದ್ದೊಡೆ, ವೇದ ಬಿದ್ದೊಡೆ, ಶಾಸ್ತ್ರ ಬಿದ್ದೊಡೆ, ಘನ ಪರಂಪರೆ ಬಿದ್ದೊಡೆ, ಏನು ಸಾರ್ಥಕವೋ ಮನೆಯ ಮಕ್ಕಳೇ ನೀವು ಮಲಗಿ ನಿದ್ರಿಸುತ್ತಿರಲು ಎನ್ನುವ ವಾಕ್ಯಕ್ಕೆ ಅಪವಾದವಾಗಿ ಸಮಾಜದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ ವ್ಯಕ್ತಿಗಳಿಗೋಸ್ಕರ ಸಾಧಕರ ಸನ್ಮಾನ ಕಾರ್ಯಕ್ರಮ, ಸಂಘಟಕರ ಮುಂಭಾಗದಲ್ಲಿ ಒಂದು ಸಾಧಕರ ಆಸನವನ್ನ ಸಿದ್ಧಪಡಿಸಬೇಕು ಅನ್ನುವಂತಹ ಮನವಿಯನ್ನ ಮಾಡಿಕೊಳ್ಳುತ್ತಾ, ಮೊದಲಾಗಿ ಶ್ರೀಯುತ ಜಯಂತ ನಡುಬೈಲು ಇವರು
ಸಾಧಕರ ಆಸನವನ್ನ ಏರಬೇಕು ಅನ್ನುವ ಮನವಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಸೊ ನಮ್ಮ ಪ್ರೀತಿಯ ಕರೆಗೆ ತಾವು ಮುಂದೆ ಬಂದು ಒಂದು ಸನ್ಮಾನವನ್ನ ಸ್ವೀಕರಿಸಬೇಕು ಅನ್ನುವಂತಹ ಮನವಿ ಶ್ರೀಯುತ ಬಾಲಿವುಡ್ ಗುತ್ತು ಶೋಭಿತ್ ಜಿ ರೈ ಅಂಡ್ ಟೀಮ್. ಇದು ತ್ರಿಶೂಲ ಫ್ರೆಂಡ್ಸ್ ಪುತ್ತೂರು ಪ್ರೀತಿಯಿಂದ ಮಾಡುವಂತಹ ಸನ್ಮಾನ. ನಿನ್ನೆಯ ದಿನ ರಾಮಜಾಲು ಗರಡಿಯಲ್ಲಿ ಶ್ರೀ ಸುಬ್ಬಪ್ಪ ಪ್ರಶಸ್ತಿಯನ್ನ ಪಡೆದುಕೊಂಡಿರುವ ಮೊದಲ ವ್ಯಕ್ತಿ ಶ್ರೀಯುತ ಜಯಂತ ನಡುಬೈಲು. ಪ್ರೇಕ್ಷಕ ಬಂಧುಗಳೇ, ಕ್ರೀಡಾ ಕ್ಷೇತ್ರದ ಹಲವು ಕಾರ್ಯಕ್ರಮಗಳಲ್ಲಿ ಜಯಂತ ನಡುಬೈಲವರು ಸಿಗುವುದು ಅಪರೂಪ. ಆದ್ರೆ ಸಾಮಾಜಿಕ ಕ್ಷೇತ್ರದಲ್ಲಿ ಜಯಂತ ನಡುಬೈಲು ಸಾಕಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ. ನಮ್ಗೆ ಗೊತ್ತಿರಬೇಕು, 100ಕ್ಕಿಂತ ಅಧಿಕ ವಿದ್ಯಾರ್ಥಿಗಳ ಸಂಪೂರ್ಣ ಶಿಕ್ಷಣದ ವೆಚ್ಚವನ್ನ ಭರಿಸುವಂತ ಒಬ್ಬ ಮೇರು ವ್ಯಕ್ತಿತ್ವದ ವ್ಯಕ್ತಿ ಜಯಂತ ನಡುಬೈಲು. ಅದೆಷ್ಟೋ ಸಾಮಾಜಿಕ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಅಶಕ್ತರು ಅಂತ ಬಂದಾಗ ಅವರ ಬೆನ್ನು ತಟ್ಟಿ ಪ್ರೋತ್ಸಾಹ ಮಾಡುವಂತಹ ಅಪರೂಪದ ವ್ಯಕ್ತಿತ್ವ. ನಾವುಗಳೆಲ್ಲ ಸರ್ಕಾರಿ ಉದ್ಯೋಗಕ್ಕೆ ಬಯಸಿದ್ರೆ ಜಯಂತ ನಡುಬೈಲು 100ಕ್ಕಿಂತ ಅಧಿಕ ಯುವಕರಿಗೆ ಅಕ್ಷಯ ಗ್ರೂಪ್ ಮೂಲಕ ಉದ್ಯೋಗವನ್ನ ನೀಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೊ ಅದರಿಂದ ಒಬ್ಬ ಅನ್ನದಾತ ಮತ್ತೊಬ್ಬ ವಿದ್ಯಾದಾತ ಇಬ್ಬರನ್ನ ಒಟ್ಟು ಸೇರಿದ್ರೆ ಅದು ಜಯಂತ ನಡುಬೈಲು. ಅದಕ್ಕೋಸ್ಕರ ತ್ರಿಶೂಲ್ ಫ್ರೆಂಡ್ಸ್ ಪುತ್ತೂರು ವತಿಯಿಂದ ಇವರ ಧಾರ್ಮಿಕ, ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಸೇವೆಗಾಗಿ ಸಲ್ಲಿಸುತ್ತಿರುವಂತಹ ಗೌರವದ, ಅಭಿಮಾನದ, ಪ್ರೀತಿಪೂರ್ವಕ ಅಭಿನಂದನೆ. ಈ ಅಭಿನಂದನೆಯನ್ನ ಸಭಿಕರು ಕೈಚಪ್ಪಾಳೆಯ ಮುಖಾಂತರ ಗೌರವಿಸಬೇಕು, ಅಭಿನಂದಿಸಬೇಕು. ವೇದಿಕೆಯಲ್ಲಿ ಉಪಸ್ಥಿತರಿರುವ ಸರ್ವರು ಸೇರಿಕೊಂಡು ಇವರನ್ನ ಅಭಿನಂದಿಸಬೇಕು ಅನ್ನುವಂತಹ ಮನವಿಯನ್ನ ಮಾಡಿಕೊಳ್ಳುತ್ತಾ ಇದ್ದಾವೆ. ಅಪರೂಪದ ಚೇತನ ಜಯಂತ ನಡುಬೈಲು. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಯುವವಾಹಿನಿ ಘಟಕದ ಅಧ್ಯಕ್ಷರಾಗಿ, ನಿಕಟಪೂರ್ವ ರೋಟರಿ ಕ್ಲಬ್ ಪುತ್ತೂರಿನ ಅಧ್ಯಕ್ಷರಾಗಿ, ತಾಲೂಕು ಬಿಲ್ಲವ ಸಂಘದ ಅಧ್ಯಕ್ಷರಾಗಿ, ಕೋಟಿ ಚೆನ್ನಯ್ಯ ಗರಡಿಯ ಜೀರ್ಣೋದ್ಧಾರ ಸಮಿತಿಯಲ್ಲೂ ತನ್ನನ್ನ ತೊಡಗಿಸಿಕೊಂಡು ಎಲ್ಲ ಕಡೆ ಕೈಯಾಡಿಸಿರುವಂತಹ ಒಬ್ಬ ಅಪರೂಪದ ಚೇತನ, ಸರಳ ಸಜ್ಜನಿಕೆಯ ವ್ಯಕ್ತಿತ್ವ ಜಯಂತ ನಡುಬೈಲು. ಇವರಿಗೆ ಪ್ರೇಕ್ಷಕ ಬಂಧುಗಳೇ, ನಿಮ್ ಒಂದು ಚಪ್ಪಾಳೆ ಜೋರಾಗಿ ಬರ್ಲಿ ಅನ್ನುವ ಆಶಯದೊಂದಿಗೆ ಮಹಾಲಿಂಗೇಶ್ವರನ ಸನ್ನಿಧಾನ ಪಂಚಾಕ್ಷರಿ ಮಂಟಪದ ಅಡಿಯಲ್ಲಿ ನಿಮಗೆ ಸಲ್ಲಿಸುವ ಗೌರವದ ಅಭಿವಂದನೆ. ಕಾರ್ಯಕ್ರಮದಲ್ಲಿ ಮತ್ತೊಂದು ಸನ್ಮಾನ ಸೇರ ಕೋಟ್ಯಪ್ಪ ಪೂಜಾರಿ. ನಮ್ಮ ಗುರುಗಳು ಪುತ್ತೂರಿನ ಸರ್ಕಾರಿ ಪ್ರೌಢಶಾಲೆ ಕೊಂಬೆಟ್ಟಿನಲ್ಲಿ ಅನೇಕ ವಿದ್ಯಾರ್ಥಿಗಳನ್ನ ಸಮಾಜಕ್ಕೆ ಪರಿಚಯಿಸಿದಂತಹ ಒಬ್ಬ ಅಪರೂಪದ ಚೇತನ, ಮೃದು ಸ್ವಭಾವಿ, ಯಾವತ್ತೂ ಕೂಡ ವಿದ್ಯಾರ್ಥಿಗಳ ಬಗ್ಗೆ ಆಲೋಚನೆಯನ್ನ ಮಾಡುವಂತಹ ಒಬ್ಬ ವ್ಯಕ್ತಿತ್ವ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಇವರ ಸನ್ಮಾನ ಪತ್ರದ ವಾಚನ ಅಮರನಾಥ್, ಮುಖ್ಯ ಶಿಕ್ಷಕರು, ಗ್ರೀನ್ ವ್ಯೂ ಪ್ರೌಢಶಾಲೆ ಸುಳ್ಯ ಇವರಿಂದ. ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ, ಸೇರ ಕೋಟ್ಯಪ್ಪ ಪೂಜಾರಿಯವರ ಬಗ್ಗೆ ಒಂದೆರಡು ಮಾತುಗಳನ್ನು ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಶ್ರೀ ಸೇರ ಕೋಟ್ಯಪ್ಪ ಪೂಜಾರಿ ಪ್ರಶಸ್ತಿ ಪುರಸ್ಕೃತ ಪ್ರತಿಭಾವಂತ ಶಿಕ್ಷಕ. ಅನೇಕ ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸಿ ಎಲ್ಲರ ಅಚ್ಚುಮೆಚ್ಚಿನ ಶಿಕ್ಷಕರಾಗಿ ಎಲ್ಲರಿಂದಲೂ ಪ್ರಶಂಸೆಗೆ ಒಳಗಾದವರು. ಇವರ ಶೈಕ್ಷಣಿಕ ಸಾಧನೆಯನ್ನು ಗುರುತಿಸಿ ಹಲವಾರು ಪ್ರಶಸ್ತಿ ಪುರಸ್ಕಾರ ಸನ್ಮಾನಗಳು ಇವರಿಗೆ ಲಭಿಸಿವೆ. ಡಾಕ್ಟರ್ ರಾಧಾಕೃಷ್ಣನ್ ರಾಜ್ಯ ಶಿಕ್ಷಕ ಪ್ರಶಸ್ತಿ, ಗುರುಭೂಷಣ ಪ್ರಶಸ್ತಿ, ಡಾಕ್ಟರ್ ರಾಜ್ಕುಮಾರ್ ಸದ್ಭಾವನಾ ಸೇವಾ ಪ್ರಶಸ್ತಿ, ಕನ್ನಡ ರತ್ನ ಪ್ರಶಸ್ತಿ, ಗ್ರಾಮಾಂತರ ಬುದ್ಧಿಜೀವಿಗಳ ಬಳಗ ಮೈಸೂರು ಇವರಿಂದ ಸುವರ್ಣ ಕರ್ನಾಟಕ ಸೇವಾ ಪ್ರಶಸ್ತಿ, ನಾಟ್ಯ ಕುಸುಮಾಂಜಲಿ ಬೆಂಗಳೂರು ಇವರಿಂದ ಆದರ್ಶ ಶೃಂಗ ಪ್ರಶಸ್ತಿ, ಸೌರಭ ಪ್ರಶಸ್ತಿ, ಗಡಿನಾಡ ಧ್ವನಿ ರಾಜ್ಯ ಪ್ರಶಸ್ತಿ, ದಕ ಜಿಲ್ಲಾಡಳಿತ ಗ್ರಾಹಕರ ಒಕ್ಕೂಟ ಇವರಿಗೆ 7 ಬಾರಿ ಶಾಲಾ ಗ್ರಾಹಕ ಕ್ಲಬ್ನ ಉತ್ತಮ ಸಂಯೋಜನೆಗಾಗಿ ಉತ್ತಮ ಸಂಯೋಜಕ ಶಿಕ್ಷಕ ಪ್ರಶಸ್ತಿ, ಹಾಗೆಯೇ ರೋಟರಿ ಸ್ವರ್ಣ ಶಿಕ್ಷಕ ಪ್ರಶಸ್ತಿ ಇವರ ಸಾಧನೆಗೆ ಹಿಡಿದ ಕೈಗನ್ನಡಿ. ಸುಸಂಸ್ಕೃತ ಮನೆತನದಲ್ಲಿ ಹುಟ್ಟಿ
ಸುಸಂಸ್ಕೃತ ವ್ಯಕ್ತಿತ್ವದ ಮೇರು ವ್ಯಕ್ತಿಯಾಗಿ ತಾಲೂಕು, ಜಿಲ್ಲಾ, ರಾಜ್ಯ, ರಾಷ್ಟ್ರ ಮಟ್ಟದ ಸಂಪನ್ಮೂಲ ವ್ಯಕ್ತಿಯಾಗಿ ಸೇವೆ ಸಲ್ಲಿಸಿರುತ್ತಾರೆ. ರಾಜ್ಯಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ಶಿಕ್ಷಣ ಪದವಿ ಪಡೆದು ಸರ್ಕಾರಿ ಪ್ರೌಢಶಾಲೆಗೆ ಶಿಕ್ಷಕರಾಗಿ ಸುಳ್ಯದ ಏನೆಕಲ್ಲು ಪ್ರೌಢಶಾಲೆಗೆ ನೇಮಕವಾಗಿ ಬಳಿಕ ಪುತ್ತೂರು ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ವರ್ಗಾವಣೆಯಾಗಿ ಬಳಿಕ ಸುಳ್ಯದ ಗಾಂಧಿನಗರ ಶಾಲೆಗೆ ಮುಖ್ಯ ಶಿಕ್ಷಕರಾಗಿ ವರ್ಗಾವಣೆಯಾಗಿರುತ್ತಾರೆ. CCERT ನವದೆಹಲಿಯಲ್ಲಿ 1 ತಿಂಗಳ ಕಾಲ ಭಾರತೀಯ ಶೈಕ್ಷಣಿಕ ಸಾಂಸ್ಕೃತಿಕ ಕಾರ್ಯಾಗಾರದಲ್ಲಿ ಭಾಗವಹಿಸಿ ಅದರ ಸಂಪನ್ಮೂಲ ವ್ಯಕ್ತಿಯಾಗಿ ಸೇವೆ ಸಲ್ಲಿಸಿರುತ್ತಾರೆ. ಬ್ರಹ್ಮಶ್ರೀ ನಾರಾಯಣ ಗುರು ಮಂದಿರ ಇವರನ್ನು ಅನೇಕ ಬಾರಿ ಸನ್ಮಾನಿಸಿ ಗೌರವಿಸಿದೆ. ಯುವವಾಹಿನಿ ಉಪ್ಪಿನಂಗಡಿ, ಬಿಲ್ಲವ ಯುವ ಕೇಂದ್ರ ಮಂಗಳೂರು, ಯುವವಾಹಿನಿ ಕೇಂದ್ರ ಸಮಿತಿ ಮಂಗಳೂರು ಇವರಿಂದ ಸನ್ಮಾನಿಸಲ್ಪಟ್ಟಿರುತ್ತಾರೆ. ಉತ್ತಮ ವಾಗ್ಮಿಯಾದ ಇವರು TV ನಿರೂಪಕರಾಗಿ ಉತ್ತಮ ಭಾಷಣಗಾರರಾಗಿರುತ್ತಾರೆ. ಪತ್ರಿಕೆಗಳಲ್ಲಿ ಇವರ ಅನೇಕ ಲೇಖನಗಳು, ಕವನಗಳು ಪ್ರಕಟವಾಗಿದೆ. ಯುವಕ ಮಂಡಲ, ಪ್ರತಿಭಾ ಕಾರಂಜಿ ಮುಂತಾದ ಕಡೆ ಉತ್ತಮ ತೀರ್ಪುಗಾರರಾಗಿ ಕೆಲಸವನ್ನು ನಿರ್ವಹಿಸಿದ್ದಾರೆ. ಸಮಾಜದ ಅತ್ಯಂತ ಸಾಮಾನ್ಯ ವರ್ಗದ ಜನರಿಂದ ಹಿಡಿದು ಉನ್ನತ ಸ್ಥಾನದಲ್ಲಿರುವ ಅಧಿಕಾರಿಗಳೊಂದಿಗೆ, ಸಮಾಜದ ಉನ್ನತ ವರ್ಗದ ಜನರೊಂದಿಗೆ ನಿಕಟ ಸಂಪರ್ಕವನ್ನು ಹೊಂದಿರುವಂಥದ್ದು ಇವರ ಸರಳ ವ್ಯಕ್ತಿತ್ವವನ್ನು ಪ್ರತಿಬಿಂಬಿಸುತ್ತದೆ. ಸಮಾಜದ ಎಲ್ಲರಿಗೂ ವಿಶೇಷವಾದ ಗೌರವವನ್ನು ನೀಡುತ್ತಿರುವ ಇವರಿಗೆ ಇವರ ಶಿಷ್ಯವರ್ಗ ಈ ಒಂದು ವಿಶೇಷ ಸಂದರ್ಭದಲ್ಲಿ ಅತ್ಯಂತ ಪ್ರೀತಿಯಿಂದ ತ್ರಿಶೂಲ್ ಫ್ರೆಂಡ್ಸ್ ಬಳಗ ನಡೆಸುತ್ತಿರುವಂಥ ಈ ಒಂದು ಅಭೂತಪೂರ್ವ ಕಾರ್ಯಕ್ರಮದಲ್ಲಿ ಅತ್ಯಂತ ಗೌರವದಿಂದ, ಅಭಿಮಾನದಿಂದ ಗುರು ಪುರಸ್ಕಾರ ಗೌರವ ಪ್ರಶಸ್ತಿಯನ್ನು ನೀಡಿ ಈ ಒಂದು ಸಂದರ್ಭದಲ್ಲಿ ಗೌರವಿಸುತ್ತಿದೆ. ಎಲ್ಲರ ಈ ಪುತ್ತೂರಿನ ಜನತೆ ಎಲ್ಲರ ಪರವಾಗಿ ಅವರಿಗೆ ಆ ಮಹಾಲಿಂಗೇಶ್ವರ ದೇವರು ಕರುಣಿಸಲಿ, ಆಯುರಾರೋಗ್ಯ ಐಶ್ವರ್ಯವನ್ನು ಕರುಣಿಸಲಿ ಅಂತ ಈ ವಿಶೇಷ ಸಂದರ್ಭದಲ್ಲಿ ಅವರಿಗೆ ಎಲ್ಲರ ಪರವಾಗಿ ಶುಭವನ್ನು ಹಾರೈಸ್ತಾ ವೇದಿಕೆಯಲ್ಲಿರುವ ಎಲ್ಲರೂ ಈ ಸನ್ಮಾನಕ್ಕಾಗಿ ಕೈ ಜೋಡಿಸಬೇಕಾಗಿ ಎಲ್ಲರ ಪರವಾಗಿ ನಾನು ವಿನಂತಿಯನ್ನು ಮಾಡ್ತಿದ್ದೆ. ಕೃತಜ್ಞತೆಗಳು. ನಮ್ಮೆಲ್ಲರ ಪ್ರೀತಿಯ ಗುರು ಸೇರ ಕೋಟ್ಯಪ್ಪ ಪೂಜಾರಿ ಸರ್ಕಾರಿ ಪ್ರೌಢಶಾಲೆ ಕುಂಬೆಟ್ಟಿನ ಮೂಲಕ ಅನೇಕ ಶಿಷ್ಯ ಬೃಂದವನ್ನ ಪಡೆದುಕೊಂಡಿರುವಂತಹ ಮೇರು ವ್ಯಕ್ತಿತ್ವದ ಸೇರ ಕೋಟ್ಯಪ್ಪ ಪೂಜಾರಿ ಇವರಿಗೆ ಅವರ ಶಿಷ್ಯ ವೃಂದ ತ್ರಿಶೂಲ್ ಫ್ರೆಂಡ್ಸ್ ಪುತ್ತೂರು ಅತ್ಯಂತ ಪ್ರೀತಿಯಿಂದ, ಅಭಿಮಾನದಿಂದ ಸಮರ್ಪಿಸುವಂತಹ ಗೌರವದ, ಅಭಿಮಾನದ, ಪ್ರೀತಿಯ ಅಭಿವಂದನೆ. ಸೊ ಎಲ್ಲ ಪ್ರೇಕ್ಷಕ ಬಂಧುಗಳೇ, ಈ ನಮ್ಮ ಗುರುಗಳಿಗೆ ಒಂದು ಕೈ ಚಪ್ಪಾಳೆಯ ಮುಖಾಂತರ ಗೌರವಾರ್ಪಣೆಯನ್ನ ಸಲ್ಲಿಸೋಣವೇ. ಕೃತಜ್ಞತೆಗಳು ಶ್ರೀಯುತ ಕೋಟ್ಯಪ್ಪ ಪೂಜಾರಿ ಇವರಿಗೆ. ಮುಂದಿನ ಸಾಧಕರು ಯುವ ನಾಯಕ ವಾಗ್ಮಿ ಮನ್ಮಥ ಶೆಟ್ಟಿ. ಮುಂಭಾಗದ ಆಸನವನ್ನ ಸ್ವೀಕಾರ ಮಾಡಬೇಕು ಅನ್ನುವ ಮನವಿಯನ್ನ ಮಾಡುತ್ತಾ ಮನ್ಮಥ ಶೆಟ್ಟಿಯವರನ್ನ ಸ್ವಾಗತಿಸ್ತಾ ಇದ್ದೇವೆ. ತ್ರಿಶೂಲ್ ಫ್ರೆಂಡ್ಸ್ ಪುತ್ತೂರು ತಾಲೂಕು ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ಪುತ್ತೂರು ಇದರ ಸಂಯುಕ್ತ ಆಶ್ರಯದಲ್ಲಿ ದಿನಾಂಕ 10/2/2019 ಆದಿತ್ಯವಾರ ಪುತ್ತೂರು ಕಬಡ್ಡಿ ಚಾಂಪಿಯನ್ಶಿಪ್ 2019 ಈ ಸುಸಂದರ್ಭದಲ್ಲಿ ಮದಿಪುದ ಮಾಣಿಕ್ಯ ಬಿರುದಾಂಕಿತ ತುಳುನಾಡ ಬಳ್ಳಿ ಧಾರ್ಮಿಕ ನೇತಾರ ಶ್ರೀಯುತ ಮನ್ಮಥ ಶೆಟ್ಟಿ ಕೊಡಿಪಾಡಿ ಪುತ್ತೂರು ಇವರಿಗೆ ನೀಡುವ ಸನ್ಮಾನ ಪತ್ರ. ಸನ್ಮಾನ್ಯರೇ, ಕೊಡಿಪಾಡಿ ಚಂದ್ರಹಾಸ ಶೆಟ್ಟಿ ಮತ್ತು ಸರಸ್ವತಿ ದಾಂಪತ್ಯದ ಏಕಮಾತ್ರ ಸುಪುತ್ರರಾಗಿ 19/12/1989 ಜನಿಸಿದ ತಾವು ತನ್ನ ಪ್ರಾಥಮಿಕ ಶಿಕ್ಷಣವನ್ನ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಕೊಡಿಪಾಡಿ, ಪ್ರೌಢ ಶಿಕ್ಷಣವನ್ನ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪುತ್ತೂರು, ಪದವಿಯನ್ನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಪುತ್ತೂರು ಇಲ್ಲಿ ಪೂರೈಸಿರುತ್ತೀರಿ. ಪ್ರಸ್ತುತ ತಾವು ಯಶಸ್ವಿಯಾಗಿ ತುಳುನಾಡ ದೀಪಾರಾಧನೆಯ ಮದಿಪು ಹೇಳುವಲ್ಲಿ ಅಗ್ರಪಂಥೀಯ ಸ್ಥಾನವನ್ನ ಅಲಂಕರಿಸಿ ಜತೆಗೆ ನಿರೂಪಣೆ, ಧಾರ್ಮಿಕ ಉಪನ್ಯಾಸ ಕೊಡುವಲ್ಲಿ ಮುತುವರ್ಜಿಯಿಂದ ನಿರ್ವಹಿಸುತ್ತೀರಿ ಎಂಬುದು ಸಂತಸದ ವಿಷಯ. ಯಶಸ್ವಿಯಾಗಿ ಮುಂದುವರಿಯುತ್ತಿರುವ ತಾವುಗಳು ತುಳುನಾಡಿನ ದೀಪಾರಾಧನೆಯಲ್ಲಿ ಕುಂಬ್ಳೆಯಿಂದ ಬಾರ್ಕೋರು ಹಾಗೂ ಸಮುದ್ರ ತಟದಿಂದ ಘಟ್ಟದ ತನಕ 4000ಕ್ಕೂ ಅಧಿಕ ಮದಿಪು ಹೇಳಿದ ಅಗ್ರಪಂಥರಲ್ಲಿ ತಾವು ಕೂಡ ಒಬ್ಬರಾಗಿದ್ದೀರಿ. 700ಕ್ಕೂ ಅಧಿಕ ಕಾರ್ಯಕ್ರಮಗಳಲ್ಲಿ ನಿರೂಪಣೆ ಮಾಡಿದ ಅದ್ಭುತ ವಾಕ್ಚಾತುರ್ಯಗಳಿಂದ
ಜನಮಾನಸದಲ್ಲಿ ನೆಲೆ ನಿಂತಿರುವಂತಹ ತಾವುಗಳು ಅದೆಷ್ಟೋ ಅಭಿಮಾನಿಗಳನ್ನ ಸೃಷ್ಟಿಸಿಕೊಂಡಿದ್ದೀರಿ. ಇದಲ್ಲದೆ ಸಾಮಾಜಿಕ, ಸಾಂಸ್ಕೃತಿಕ, ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಮುಂಚೂಣಿಯಲ್ಲಿರುವಿರಿ. ದಾನ ಎಂಬುದು ಬಲದ ಕೈಯಲ್ಲಿ ನೀಡಿದ್ದು ಎಡದ ಕೈಗೆ ಗೊತ್ತಾಗದಂತೆ ಆರ್ಥಿಕವಾಗಿ ಹಿಂದುಳಿದ 2 ಮಕ್ಕಳಿಗೆ ವಿದ್ಯೆಗಾಗಿ ಸಹಕಾರ ಕೊಡುತ್ತಾ ಬಂದಿರುವ ತಾವು ಸಾಮಾಜಿಕ ಬಂಧು ಎನಿಸಿರುವಿರಿ. ಅದೆಷ್ಟೋ ಧಾರ್ಮಿಕ ಉಪನ್ಯಾಸ ನೀಡಿದ ತಾವು ಪುತ್ತೂರು ತಾಲೂಕು ತುಳು ಸಾಹಿತ್ಯ ಸಮ್ಮೇಳನದ ದೈವ ನಿಲೆಯ ಬಗ್ಗೆ ತಾವು ವೇದಿಕೆ ಹಂಚಿಕೊಂಡಿದ್ದಲ್ಲದೆ ಉಡುಪಿ, ಕಾಸರಗೋಡು, ಬೆಂಗಳೂರು ಅಲ್ಲದೆ 10 ಹಲವು ವೇದಿಕೆಗಳಲ್ಲಿ ನಿರರ್ಗಳ ಮಾತಿನಿಂದ ಹಲವಾರು ಜನರಲ್ಲಿ ಧಾರ್ಮಿಕ ಪ್ರಜ್ಞೆಯನ್ನ ಮೂಡಿಸಿರುವಿರಿ. ಗುರುಗಳಾದ ಒಡಿಯೂರು ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿಗಳಿಂದ ತುಳು ಕರಜಣ ನಿರೂಪಕ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ತಾವು ಶ್ರೀ ಶ್ರೀ ರಾಜಶೇಖರಾನಂದ ಸ್ವಾಮೀಜಿ, ವಜ್ರದೇಹಿ ಮಠ, ಗುರುಪುರ ಇವರಿಂದ ತಮ್ಮ ಎಲ್ಲ ವಿಚಾರಗಳಿಗೆ ಮನ್ನಣೆಯನ್ನ ಗಳಿಸಿ ಆಶೀರ್ವಾದವನ್ನ ಪಡೆದವರು. ಇವರಲ್ಲದೆ ಪ್ರತಿಷ್ಠಿತ ತಂತ್ರಿಗಳಾದ ಕುಂಟಾರು ರವೀಶ ತಂತ್ರಿಗಳ ಅಚ್ಚುಮೆಚ್ಚಿನ ಶಿಷ್ಯರು ಹೌದು. ಹಲವು ನಾಟಕಗಳ ನಿರ್ವಹಣೆ ಮಾಡಿಕೊಂಡು ಹಲವಾರು ನಿರ್ದೇಶನದಿಂದ ಪ್ರಶಸ್ತಿಯನ್ನ ಚಾಚಿಕೊಂಡಿದ್ದಲ್ಲದೆ ಹಲವಾರು ಕಬಡ್ಡಿ, ಹಗ್ಗ ಜಗ್ಗಾಟ ಇದರ ವೀಕ್ಷಕ ವಿವರಣೆ ಕೊಡುವಲ್ಲೂ ದಕ್ಷಿಣ ಕನ್ನಡ ಜಿಲ್ಲೆ ಅಲ್ಲದೆ ದೂರದ ಮುಂಬೈ ತಮ್ಮ ಸ್ವರ ಚಿಮ್ಮಿಸುವ ಮೂಲಕ ಸಿರಿ ಕಂಚಿನ ಕಂಠದ ನಿರೂಪಕ ಎಂಬ ಹೆಗ್ಗಳಿಕೆಯ ಮಾತಿನಿಂದ ಯಶಸ್ಸನ್ನ ಪಡೆದಿದ್ದೀರಿ. ದೈವಾರಾಧಕರ ಕೂಟ, ಶ್ರೀ ಗಣೇಶೋತ್ಸವ ಸಮಿತಿ, ಹಿಂದೂ ಇದರ ಸದಸ್ಯರಾಗಿ ಅನೇಕ ಸಾಮಾಜಿಕ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರುವಿರಿ. ಸಂಭಾವನೆಗಾಗಿ ಕೈಚಾಚದೆ ಸಮಾಜದ ಉದ್ಧಾರದ ಧ್ಯೇಯವನ್ನಿರಿಸಿದ ತಾವು ಹೃದಯ ಶ್ರೀಮಂತರು. ಈ ತನಕ ಸನ್ಮಾನಕ್ಕೆ ಆಸೆ ಪಡದೆ ಎಲೆಮರೆಯ ಕಾಯಿಯಂತೆ ತಾಬಿದ್ದೀರಿ. ಕಲೆಗೆ ಬೆಲೆ ನೀಡಿ ಯಶಸ್ವಿಯಾಗಿ ಯಶಸ್ಸಿನ ಮದುಪದ ಮಾಣಿಕ್ಯರಾದ ನಿಮ್ಮ ಸೇವೆ ಇನ್ನಷ್ಟು ಉತ್ತುಂಗಕ್ಕೆ ಏರಲಿ. ನಿಸ್ವಾರ್ಥ ಸೇವೆಯ ತಮ್ಮ ಕೆಲಸಗಳಿಗೆ ತಾವು ನಂಬಿರುವ ದೇವರುಗಳ ಅನುಗ್ರಹ ತಮ್ಮ ಮೇಲಿರಲಿ. ತಮಗೆ ಸಕಲ ಐಶ್ವರ್ಯ, ಆರೋಗ್ಯಭಾಗ್ಯ ಸಕಲವನ್ನ ಈ ಸೀಮೆಯ ಅಧಿಪತಿ ಶ್ರೀ ಮಹಾಲಿಂಗೇಶ್ವರ ದೇವರು ಮತ್ತು ಉಳ್ಳಾಲ್ತಿ ಅಮ್ಮ ಹಾಗೂ ತಾವು ನಂಬಿರುವ ಸರ್ವ ದೇವರುಗಳು ದಯಪಾಲಿಸಲಿ. ನಿಮ್ಮ ಕೀರ್ತಿ ಮತ್ತು ಹೆಸರು ಇನ್ನಷ್ಟು ಕಡೆಗಳಲ್ಲಿ ವಿರಾಜಮಾನವಾಗಲಿ ಎಂದು ಹಾರೈಸುತ್ತಾ ತ್ರಿಶೂಲ್ ಫ್ರೆಂಡ್ಸ್ ಪುತ್ತೂರು ಸಮರ್ಪಿಸುವ ಗೌರವದ, ಅಭಿಮಾನದ, ಪ್ರೀತಿಯ ಗೌರವದ ಈ ಅಭಿವಂದನೆ. ಪ್ರೇಕ್ಷಕ ಬಂಧುಗಳೇ, ಯುವ ನಾಯಕ ಮನ್ಮಥ ಶೆಟ್ಟಿಗೊಂದು ಜೋರಾದಂತ ಚಪ್ಪಾಳೆಯ ಮುಖಾಂತರ ಸ್ವಾಗತ ನಿಮ್ಮಿಂದ. ಇದೀಗ ಸ್ಥಳೀಯ ಜನಪ್ರತಿನಿಧಿಗಳು ಆಗಿರುವಂತಹ ಜಗನ್ನಿವಾಸ್ ರಾವ್ ನಮ್ಮ ಜೊತೆ ಉಪಸ್ಥಿತರಿದ್ದೀರಿ. ತಮ್ಮನ್ನ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ ಶೋಭಿತ್ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತೆ ವಿನಂತಿಸಿಕೊಳ್ಳುತ್ತಿದ್ದೇವೆ. ಸಂಘಟಕರಲ್ಲಿ ಮುಂದಕ್ಕೆ ಇನ್ನು 3 ಚಾರ್ಗಳನ್ನ ವ್ಯವಸ್ಥೆ ಮಾಡಬೇಕು ಅನ್ನುವಂತಹ ಮನವಿಯನ್ನ ಮಾಡುತ್ತಾ ಸಮಯದ ಮಿತಿಯಿಂದ 4 ಜನ ಕ್ರೀಡಾ ಸಾಧಕರಿಗೆ ಒಟ್ಟಾಗಿ ಸನ್ಮಾನ ಮಾಡುವಂತಹ ಆಲೋಚನೆಯನ್ನ ಮಾಡಿದ್ದೇವೆ. ಇನ್ನು 3 ಚಾರ್ಗಳ ವ್ಯವಸ್ಥೆಯನ್ನ ಸಂಘಟಕರು ಮುಖ್ಯ ವೇದಿಕೆಯ ಮುಂಭಾಗದಲ್ಲಿ ಮಾಡಬೇಕು ಅನ್ನುವಂತಹ ಮನವಿಯನ್ನ ಮಾಡಿಕೊಳ್ಳುತ್ತಾ ನಮ್ಮ ಪ್ರೀತಿಯ ಪುತ್ತೂರು ತಾಲೂಕಿನ ಕ್ರೀಡಾ ಸಾಧಕರನ್ನ ಮುಖ್ಯ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಹರ್ಷಿತ್, ತೇಜಸ್ ಗಾಣಿಗ, ದೀಕ್ಷಾ ಗೌಡ, ಅಜಿತ್. ತಾವುಗಳು ಮುಖ್ಯ ವೇದಿಕೆಯ ಮೇಲ್ಭಾಗಕ್ಕೆ ಬರಬೇಕು, ಸಾಧಕರ ಆಸನವನ್ನ ಸ್ವೀಕಾರ ಮಾಡಬೇಕು ಅನ್ನುವ ಮನವಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಆದರಣೀಯ ಪ್ರೇಕ್ಷಕ ಬಂಧುಗಳೇ, ಪುತ್ತೂರು ತಾಲೂಕಿನ 4 ಜನ ಕ್ರೀಡಾ ರತ್ನಗಳನ್ನ ಈ ವೇದಿಕೆಯಲ್ಲಿ ಸನ್ಮಾನ ಮಾಡುವುದಕ್ಕೆ ನಾವುಗಳು ಅಭಿಮಾನ ಪಟ್ಟುಕೊಳ್ಳುತ್ತೇವೆ. ತ್ರಿಶೂಲ ಫ್ರೆಂಡ್ಸ್ ಪುತ್ತೂರು ಇದರ ವತಿಯಿಂದ ಕಲಾರತ್ನ ಯುವ ಪ್ರಶಸ್ತಿ
2019 ಸನ್ಮಾನ್ಯ ಶ್ರೀ ಹರ್ಷಿತ್ ಬಿ ನೆಲಪಾಲು, ಕಲಾಕ್ಷೇತ್ರದ ಮುತ್ತು, ಕ್ರೀಡಾ ಕ್ಷೇತ್ರದ ರತ್ನ, ಸಾಂಸ್ಕೃತಿಕ ರಂಗದ ಕಲಾಗಾರ, ಕಲಾಮಾತೆಯ ಸುಪುತ್ರ, ಪುತ್ತೂರಿನ ಕಣ್ಮಣಿ, ಯುವ ಸಾಧಕರಾದ ನಿಮಗೆ ತ್ರಿಶೂಲ್ ಫ್ರೆಂಡ್ಸ್ ಪುತ್ತೂರು ತಾಲೂಕು ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ಇದರ ವತಿಯಿಂದ ಕಲಾರತ್ನ ಯುವ ಪ್ರಶಸ್ತಿ 2019 ಇದನ್ನ ಸೇರಿರುವ ಸಮಸ್ತ ಹಿರಿಯರ ಸಮ್ಮುಖದಲ್ಲಿ ಸಲ್ಲಿಸುತ್ತಿದ್ದೇವೆ. ಎಲ್ಲ ಮುಖ್ಯ ಅತಿಥಿಗಳಲ್ಲಿ ಒಟ್ಟಾಗಿ ಸನ್ಮಾನ ಮಾಡಬೇಕು ಅನ್ನುವಂತ ಮನವಿಯನ್ನ ಮಾಡುತ್ತಾ ಮುಂದಕ್ಕೆ ತೇಜಸ್ ಬೇಕು ಅನ್ನುವ ಮನವಿಯನ್ನ ಮಾಡುತ್ತಾ ತೇಜಸ್ ಗಾಣಿಗ 19/12/1995 ಶ್ರೀ ಗೋವರ್ಧನ ಮತ್ತು ಸದ್ದಿಲ್ಲದೆ ಉರಗ ರಕ್ಷಣೆ ಮಾಡುವ ಕಾಯಕದಲ್ಲಿ ನಿರತರಾದ ಇವರು ಇದುವರೆಗೂ ಸುಮಾರು 648 ನಾಗರ ಹಾವುಗಳನ್ನ ರಕ್ಷಣೆ ಮಾಡಿದ್ದಾರೆ. ಪ್ರೇಕ್ಷಕರೇ ಒಂದು ಚಪ್ಪಾಳೆ. ಹಾಗೂ ಒಟ್ಟು 4700ಕ್ಕೂ ಹೆಚ್ಚು ಉರಗಗಳನ್ನ ರಕ್ಷಿಸಿ ರಕ್ಷಿತಾರಣ್ಯಕ್ಕೆ ಬಿಟ್ಟ ಹೆಮ್ಮೆ ಇವರದ್ದು. ಅರಣ್ಯ ಇಲಾಖೆಯ ಸಿಬ್ಬಂದಿಗಳೊಂದಿಗೆ ಇತ್ತೀಚೆಗೆ 14.5 ಅಡಿ ಉದ್ದದ ಕಾಳಿಂಗ ಸರ್ಪವನ್ನ ಯಶಸ್ವಿಯಾಗಿ ಹಿಡಿದು ರಕ್ಷಿತಾರಣ್ಯಕ್ಕೆ ಬಿಟ್ಟಿದ್ದಾರೆ. ಉರಗಗಳನ್ನ ಹಿಡಿಯುವ ಕಾಯಕದಲ್ಲಿ ಅರಣ್ಯ ಇಲಾಖೆಯ ನಿಯಮಗಳನ್ನ ಪಾಲಿಸುತ್ತಿರುವುದು ಸಂತೋಷದ ವಿಚಾರ. ಕೆಲವು ಜಾತಿಯ ಹಾವಿನ ಮೊಟ್ಟೆಗೆ ಕೃತಕ ಕಾವನ್ನ ನೀಡಿ ಮರಿಗಳನ್ನ ರಕ್ಷಿತಾರಣ್ಯಕ್ಕೆ ಬಿಡುವ ಅಭ್ಯಾಸವನ್ನ ಬೆಳೆಸಿಕೊಂಡಿದ್ದೀರಿ. ಹಾಗೂ ಗಾಯಗೊಂಡ ಹಾವುಗಳಿಗೆ ಚಿಕಿತ್ಸೆಯನ್ನ ನೀಡಿ ರಕ್ಷಿತಾರಣ್ಯಕ್ಕೆ ಬಿಟ್ಟಿದ್ದೀರಿ. ಅನೇಕರಿಗೆ ಹಾವಿನ ಮೇಲೆ ಇರುವ ಭಯ ಮತ್ತು ಮೂಢನಂಬಿಕೆಗಳನ್ನು ಹೋಗಲಾಡಿಸುವ ನಿಮ್ಮ ಪ್ರಯತ್ನ ಶ್ಲಾಘನೀಯ. ಇವರಿಗೆ 10/2/2019 ಆದಿತ್ಯವಾರ ತ್ರಿಶೂಲ್ ಫ್ರೆಂಡ್ಸ್ ಪುತ್ತೂರು ಇದರ ವತಿಯಿಂದ ಸಮರ್ಪಿಸುವಂತಹ ಗೌರವದ, ಅಭಿಮಾನದ, ಪ್ರೀತಿಯ ಗೌರವದ ವಂದನೆ. ಮುಂದಕ್ಕೆ ದೀಕ್ಷಾ ಪಿ, ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಲ್ಲಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಮ್ಯಾನೇಜ್ಮೆಂಟ್ ಅಡ್ಯಾರ್ ಈ ತಾಂತ್ರಿಕ ವಿದ್ಯಾಲಯದಲ್ಲಿ ಉನ್ನತ ವ್ಯಾಸಂಗವನ್ನ ಮಾಡುತ್ತಿರುವ ದೀಕ್ಷಾ ಪಿ ಕ್ರೀಡಾ ಕ್ಷೇತ್ರದಲ್ಲಿ ತನ್ನದೇ ಆದ ಸಾಧನೆಯನ್ನ ಮಾಡಿ ರಾಷ್ಟ್ರೀಯ ಮಟ್ಟದ ಕಬಡ್ಡಿಯಲ್ಲಿ ಪ್ರತಿನಿಧಿಸಿ, ಇದಲ್ಲದೆ ಪವರ್ ಲಿಫ್ಟಿಂಗ್, ವೈಟ್ ಲಿಫ್ಟಿಂಗ್ ಹಾಗೂ ಅಥ್ಲೆಟಿಕ್ಸ್ ಅಲ್ಲಿ, ಹರ್ಡಲ್ಸ್ನಲ್ಲಿ ಆಲ್ ಇಂಡಿಯಾ ಇಂಟರ್ ಕಾಲೇಜ್ ಮಟ್ಟದಲ್ಲಿ ಪ್ರತಿನಿಧಿಸಿ ಕ್ರೀಡೆಯ ಜೊತೆಗೆ ಓದಿನೊಂದಿಗೆ ಸಾಧನೆ ಮಾಡಿದ ಅಪರೂಪದ ಚೇತನ. ಇವರು ಕೆದಿಲ ಗ್ರಾಮದ ನಿವಾಸಿಗಳಾದ ಆನಂದಗೌಡ ಮತ್ತು ಯಶೋತ ದಂಪತಿಯ ಪುತ್ರಿ. ತನ್ನ ಎಳೆಯ ವಯಸ್ಸಿನಲ್ಲಿ ಆಟೋಟಗಳಲ್ಲಿ ಭಾಗವಹಿಸಿ ಪ್ರಾಥಮಿಕ ಶಿಕ್ಷಣ ಗಡಿಯಾರದಲ್ಲಿ ಹೈಸ್ಕೂಲು ವಿದ್ಯಾಭ್ಯಾಸವನ್ನ ಕಡೇಶಿವಾಲಯದಲ್ಲಿ ಕನ್ನಡ ಮಾಧ್ಯಮದಲ್ಲಿ ಪಡೆದ ಹೆಮ್ಮೆ ನಿಮ್ಮದು. ಹೈಸ್ಕೂಲು ವಿದ್ಯಾಭ್ಯಾಸವನ್ನ ಮುಗಿಸಿದ ಬಳಿಕ ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟದಲ್ಲಿ ಹಲವಾರು ಪ್ರಶಸ್ತಿಗಳನ್ನ ಪಡೆದುಕೊಂಡಿರುವ ಮೇರು ವ್ಯಕ್ತಿತ್ವ ನಿಮ್ಮದು. ಇವರಿಗೆ ತ್ರಿಶೂಲ್ ಫ್ರೆಂಡ್ಸ್ ಪುತ್ತೂರು ಸಾದರಪಡಿಸುತ್ತಿರುವಂತಹ ಸಮಸ್ತ ಸಭಿಕರ ಮುಂದೆ ಗೌರವದ, ಅಭಿಮಾನದ ಅಭಿವಂದನೆ. ಮುಂದಕ್ಕೆ ಮತ್ತೋರ್ವ ಕ್ರೀಡಾ ರತ್ನ, ವಿದ್ಯಾಲಯದಲ್ಲಿ ಓದುತ್ತಿರುವ ಅಜಿತ್ ಹರ್ಡಲ್ಸ್, ರಿಲೆ, ಗುಡ್ಡಗಾಡು ಓಟ, ಅಡೆತಡೆ ಓಟದಲ್ಲಿ ತುಂಬಾ ಚುರುಕು. ಇವರು ಪುತ್ತೂರಿನ ನಿವಾಸಿಗಳಾದ ರಮೇಶ್ ಮತ್ತು ರೋಹಿಣಿ ದಂಪತಿಯ ಪುತ್ರ. ತನ್ನ ಎಳೆಯ ವಯಸ್ಸಿನಲ್ಲಿಯೇ ಆಟೋಟದಲ್ಲಿ ಭಾಗವಹಿಸುತ್ತಿದ್ದು ಪ್ರಾಥಮಿಕ ಶಿಕ್ಷಣವನ್ನ ಲಿಟಲ್ ಫ್ಲವರ್ ಸ್ಕೂಲಲ್ಲಿ, ಹೈಸ್ಕೂಲ್ ವಿದ್ಯಾಭ್ಯಾಸವನ್ನ ವಿವೇಕಾನಂದ ಕನ್ನಡ ಮಾಧ್ಯಮದಲ್ಲಿ ಪಡೆದಿದ್ದೀರಿ. ತಾಲೂಕು ಮಟ್ಟವಲ್ಲದೆ ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿಯನ್ನ ಪಡೆದುಕೊಂಡಿರುವ ಗರಿಮೆ ನಿಮ್ಮದು. ಅದಲ್ಲದೆ ರಾಷ್ಟ್ರೀಯ ಮಟ್ಟದ 5000 ಮೀಟರ್ ನಡಿಗೆಯಲ್ಲಿ ದ್ವಿತೀಯ ಸ್ಥಾನವನ್ನ ಪಡೆದುಕೊಂಡಿರುವಂತಹ ಮತ್ತೊಬ್ಬ ಅಪರೂಪದ ಚೇತನ. ಇವರಿಗೆ ತ್ರಿಶೂಲ್ ಫ್ರೆಂಡ್ಸ್ ಪುತ್ತೂರು ವತಿಯಿಂದ ಸಮರ್ಪಿಸುವಂತಹ ಗೌರವದ, ಅಭಿಮಾನದ ಅಭಿವಂದನೆ. ಆದರಣೀಯ ಪ್ರೇಕ್ಷಕ ಬಂಧುಗಳೇ, 4 ಜನ ಕ್ರೀಡಾ ರತ್ನಗಳಿಗೆ ಒಂದು ಜೋರಾದಂತಹ ಚಪ್ಪಾಳೆಯೊಂದಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ವೇದಿಕೆಯ ಹಿರಿಯರು ಈ 4 ಕ್ರೀಡಾ ರತ್ನಗಳನ್ನ ಅಭಿನಂದಿಸಬೇಕು ಅನ್ನುವ ಮನವಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ.
ಆದರಣೀಯ ಪ್ರೇಕ್ಷಕ ಬಂಧುಗಳೇ, ಯಾಕೆ ತ್ರಿಶೂಲ್ ಫ್ರೆಂಡ್ಸ್ ಬಿ ಡಿಫರೆಂಟ್ ಅನ್ನುವಂಥದ್ದನ್ನ ಹೇಳಿದ್ರು ಅಂತ ಹೇಳಿದ್ರೆ, ಮಾಡುವುದರಲ್ಲೂ ಕೂಡ ವಿಶೇಷವಾದಂತಹ ಸೃಜನಾತ್ಮಕವಾದ ಒಂದು ಪ್ರಯತ್ನದೊಂದಿಗೆ ಸಮಾಜದ ವಿವಿಧವರನ್ನ ಹುಡುಕಿ ಇವತ್ತು ಸನ್ಮಾನ ಮಾಡುವಂತಹ ರೂಪದ ವೇದಿಕೆ ಇವತ್ತು ಇದೆ. ಈ 4 ತಾಲೂಕಿನ ಕ್ರೀಡಾ ರತ್ನಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ಸೇರಿರುವ ಸಮಸ್ತ ಹಿರಿಯರ ಸಮ್ಮುಖದಲ್ಲಿ ಅಭಿನಂದನೆಗಳನ್ನು ಸಮರ್ಪಿಸುತ್ತಿದ್ದೇವೆ. ಶ್ರೀ ಮಹಾಲಿಂಗೇಶ್ವರ ದೇವರ ದಯೆ ನಿಮ್ಮ ಮೇಲಿರಲಿ, ಹಿರಿಯರ ಆಶೀರ್ವಾದ ನಿಮ್ಮ ಮೇಲಿರಲಿ, ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಗಳು ನಿಮ್ಮ ಮುಡಿಗೆ ಏರ್ಲಿ ಅನ್ನುವಂತ ಆಶಯಗಳನ್ನ ವ್ಯಕ್ತಪಡಿಸ್ತಾ ಈ 4 ಕ್ರೀಡಾ ರತ್ನಗಳನ್ನ ಈ ಮೂಲಕ ಸನ್ಮಾನಿಸುತ್ತಿದ್ದೇವೆ. ಇದೀಗ ಸಭಾ ಕಾರ್ಯಕ್ರಮದಲ್ಲಿ ಸುಧಾ ನಾಗೇಶ್ ರಾವ್, ಮಾಜಿ ಟ್ರಸ್ಟಿಗಳು, ಮಹಾಲಿಂಗೇಶ್ವರ ದೇವಸ್ಥಾನ ಪುತ್ತೂರು, ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಇವರಿಗೆ ಅಂಕಿತ ಪಟ್ಲ ಶಾಲು ಹೊದಿಸಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತೆ ವಿನಂತಿಸಿಕೊಳ್ಳುತ್ತಿದ್ದೇವೆ. ವಕೀಲರ ಸಂಘದ ಮಾಜಿ ಅಧ್ಯಕ್ಷರು, ಒಬ್ಬ ಕ್ರಿಯಾಶೀಲ ನಾಯಕತ್ವದ ಶ್ರೀಯುತ ಭಾಸ್ಕರ ಕೋಡಿಂಬಾಳ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಸರ್, ತಮ್ಮನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇವೆ. ಸಂಘಟಕರು ಶಾಲನ್ನ ಹೊದಿಸಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತೆ ವಿನಂತಿಸಿಕೊಳ್ಳುತ್ತಿದ್ದೇವೆ. ಕಾರ್ಯಕ್ರಮದಲ್ಲಿ ಶ್ರೀಮತಿ ದಿವ್ಯಪ್ರಭಾ ಮೇಡಮ್ ಚಿಲ್ತಡಕ ಮತ್ತು ಮಾಧವಗೌಡ ಸರ್ ಮತ್ತು ಜಯಂತ ನಡುಬೈಲು ಸರ್ ತುರ್ತು ಕಾರ್ಯಕ್ರಮದ ನಿಮಿತ್ತ ತೆರಳುವವರಿದ್ದಾರೆ. ಅವರಿಗೆ ಸಂಘಟಕರು ಅಭಿವಂದನೆಗಳನ್ನ ಸಲ್ಲಿಸುವುದರೊಂದಿಗೆ ಸಮಸ್ತ ಕ್ರೀಡಾಭಿಮಾನಿಗಳ ಪರವಾಗಿ, ತ್ರಿಶೂಲ್ ಫ್ರೆಂಡ್ಸ್ ಪುತ್ತೂರು ಇದರ ಪರವಾಗಿ ಧನ್ಯವಾದಗಳನ್ನ. ಜಯಂತರಯ್ಯವರೇ, 1 ನಿಮಿಷ ನಿಲ್ಲಬೇಕು ಅನ್ನುವಂತಹ ಮನವಿ. ಜಯಂತ ನಡುಬೈಲು ಇವರಲ್ಲಿ 1 ನಿಮಿಷ ನಿಲ್ಲಬೇಕು ಅನ್ನುವಂತ ಮನವಿಯನ್ನ ಮಾಡಿಕೊಳ್ಳುತ್ತಾ ಆದರಣೀಯ ಪ್ರೇಕ್ಷಕ ಬಂಧುಗಳೇ, ಯಾಕೆ ನಿಲ್ಲಿಸಿದೆವು ಅಂತ ಹೇಳಿದ್ರೆ, ಈ ಒಟ್ಟು ಕಾರ್ಯಕ್ರಮದ ರೂವಾರಿಗಳಲ್ಲಿ ಮುಂಚೂಣಿಯ ಒಬ್ಬ ವ್ಯಕ್ತಿಯನ್ನ ಈ ಸಂದರ್ಭದಲ್ಲಿ ಅವ್ರಿಗೆ ಗೊತ್ತಿಲ್ಲದೆ ಅಭಿನಂದಿಸಬೇಕು ಅಂತ ಹೇಳಿ 25ರಲ್ಲಿ 24 ಯುವಕರ ಅಭಿಮತ. ಅದಕ್ಕಾಗಿ ಶ್ರೀಯುತ ಶೋಭಿತ್ ಜಿ ರೈ ಬಾಲ್ಯೊಟ್ಟು ಗೊತ್ತು, ದೃಢ ಕಾಯದ ವ್ಯಕ್ತಿತ್ವ. ಆದ್ರೆ ಕಾಯಕ್ಕೆ, ಶರೀರಕ್ಕೆ ತಕ್ಕ ಹಾಗೆ ಮನಸ್ಸು ದೃಢವಾಗಿಲ್ಲ, ಅತ್ಯಂತ ಸೂಕ್ಷ್ಮವಾಗಿ ಎಲ್ಲರನ್ನ ಪ್ರೀತಿಸುವಂತಹ ಹೃದಯ. ನಿಮ್ಗೆ ಗೊತ್ತಿರಬೇಕು, ಈಗಿನ ಕಾಲದಲ್ಲಿ ಒಬ್ಬ ತಂದೆ ತಾಯಿಗೆ ಒಂದು ಮಗುವನ್ನ ನೋಡ್ಕೊಳ್ಳಿಕ್ಕೆ ಕಷ್ಟ. ಆಗ 25 ರೀತಿಯ ಮನೋಸ್ಥಿತಿ ಇರುವಂತ 24 ಜನರನ್ನ ಒಟ್ಟುಗೂಡಿಸಿ ಒಂದು ಸಂಘಟನೆಯನ್ನ ಕಟ್ಟಿಕೊಳ್ಳುವುದು ಮತ್ತು ಅದರಲ್ಲಿ ಅಧ್ಯಕ್ಷ, ಉಪಾಧ್ಯಕ್ಷ ಯಾವ ಹುದ್ದೆಯೂ ಇಲ್ಲದೆ ಸಂಘಟಿಸುವುದು ನಿಜವಾಗಿಯೂ ಕೂಡ ಶ್ಲಾಘನೀಯ. ಆ ನಿಟ್ಟಿನಲ್ಲಿ ಮಾನ್ಯ ಶೋಭಿತ್ ರೈ ಇವರನ್ನ ಎಲ್ಲರ ಪರವಾಗಿ ಅಭಿನಂದಿಸಬೇಕು ಅನ್ನುವಂಥದ್ದು ನಮ್ಮ ಅಭಿಮತ. ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಲ್ಲೊಂದಾದಂತಹ ಸಹ್ಯಾದ್ರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಮ್ಯಾನೇಜ್ಮೆಂಟ್ ಅಡ್ಯಾರ್ ಈ ತಾಂತ್ರಿಕ ವಿದ್ಯಾಲಯದಲ್ಲಿ ಉನ್ನತ ವ್ಯಾಸಂಗವನ್ನ ಮಾಡುತ್ತಿರುವ ಶೋಭಿತ್ ಜಿ ರೈ ಕ್ರೀಡಾ ಕ್ಷೇತ್ರದಲ್ಲಿ ತನ್ನದೇ ಆದ ಸಾಧನೆಯನ್ನ ಮಾಡಿ ಪವರ್ ಲಿಫ್ಟಿಂಗ್, ವೈಟ್ ಲಿಫ್ಟಿಂಗ್ ಅಲ್ಲಿ ಆಲ್ ಇಂಡಿಯಾ ಇಂಟರ್ ಕಾಲೇಜ್ ಮಟ್ಟದಲ್ಲಿ ಪ್ರತಿನಿಧಿಸಿ ಕ್ರೀಡೆಯ ಜೊತೆಗೆ ಓದಿನೊಂದಿಗೆ ಸಾಧನೆ ಮಾಡಿದ ಇವರು ಸುಳ್ಯ ತಾಲೂಕಿನ ಜಾಲ್ಸೂರಿನಲ್ಲಿ ನೆಲೆಸಿರುವ ಗಣೇಶ್ ರೈ ಮತ್ತು ಹರ್ಷ ದಂಪತಿಯ ಪುತ್ರ. ಎಳೆಯ ವಯಸ್ಸಿನಲ್ಲಿ ಆಟೋಟದಲ್ಲಿ ಭಾಗವಹಿಸಿ
ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ ಮತ್ತು ರಾಷ್ಟ್ರ ಮಟ್ಟವನ್ನ ಪ್ರತಿನಿಧಿಸಿದಂತಹ ಕೀರ್ತಿ ಶೋಭಿತ್ ಜಿ ರೈ ಅವರ ಕ್ರೀಡಾ ಸ್ಫೂರ್ತಿ ಇವತ್ತು ಎಲ್ಲ ತ್ರಿಶೂಲ್ ಫ್ರೆಂಡ್ಸಿನವರು ಮೇಲೆ ಹೋಗಬೇಕು, ಕೆಳಗಿದ್ದವರು ಮೇಲೆ ಹೋಗಬೇಕು. ಇವರಿಗೆ ಕ್ರೀಡೆಯ ಮೇಲೆ ಇದ್ದಂತಹ ಪ್ರೀತಿ ಒಬ್ಬ ರೈತನಿಗೆ ಇನ್ನೊಬ್ಬ ರೈತನ ಕಷ್ಟ ಗೊತ್ತಾಗತ್ತಂತೆ. ಅದಕ್ಕೆ ಒಬ್ಬ ಕ್ರೀಡಾಪಟು ಒಂದು ಒಳ್ಳೆಯ ಕ್ರೀಡಾಕೂಟದ ಸಂಘಟನೆಗೆ ಇವತ್ತು ಸಾಕ್ಷಿಯಾಗಿದ್ದಾರೆ ಅಂತ ಹೇಳಿದ್ರೆ ಪ್ರೇಕ್ಷಕ ಬಂಧುಗಳೇ, ನೀವೀಗ ಸುಮ್ಮನೆ ಕೂತ್ರೆ ಅದು ನ್ಯಾಯ ಅಲ್ಲ. ಒಂದು ದೊಡ್ಡಾದಂತ ಚಪ್ಪಾಳೆ ಇದೀಗ ಬರಬೇಕು, ಅದು ಶೋಭಿತ್ ಜಿ ರೈ ಇವರಿಗೆ ಅನ್ನುವಂತಹ ಮಾತಿನೊಂದಿಗೆ ಮಹಾಲಿಂಗೇಶ್ವರ ದೇವರ ಆಶೀರ್ವಾದ ನಿಮ್ಮ ಮೇಲೆ ಇರಲಿ, ಹಿರಿಯರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅನ್ನುವಂಥ ಆಶಯದೊಂದಿಗೆ ತ್ರಿಶೂಲ್ ಫ್ರೆಂಡ್ಸ್ ಇದರ 24 ಜನ ಸದಸ್ಯರು ಸಲ್ಲಿಸುವಂತ ಗೌರವದ ಅಭಿಮಾನದ ಗೌರವ ವಂದನೆ ನಿಮಗಾಗಿ. ಧನ್ಯವಾದಗಳು. ಇದೀಗ ಜಯಂತ್ ಸರ್, ನಮ್ಮ ದಿವ್ಯಪ್ರಭಾ ಮೇಡಮ್ ಮತ್ತು ಮಾಧವಗೌಡ ಸರ್ ಕಾರ್ಯಕ್ರಮದಿಂದ ಇದೀಗ ತೆರಳುವವರಿದ್ದಾರೆ. ಅವರಿಗೆ ತ್ರಿಶೂಲ್ ಫ್ರೆಂಡ್ಸ್ ಪುತ್ತೂರು ಇದರ ಕಡೆಯಿಂದ ಧನ್ಯವಾದಗಳನ್ನ ಸಮರ್ಪಿಸ್ತಾ ಈ ಕಾರ್ಯಕ್ರಮದಿಂದ ಅವರನ್ನ ಬೀಳ್ಕೊಡುತ್ತಿದ್ದೇವೆ. ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಚಿನ್ಮಯ್ ಈಶ್ವರ ಮಂಗಳ ಪ್ರಧಾನ ಕಾರ್ಯದರ್ಶಿಗಳು ಹಿಂದೂ ಜಾಗರಣ ವೇದಿಕೆ ಮೌನವಾಗಿಯೇ ಕಾರ್ಯಕ್ರಮಕ್ಕೆ ಶುಭ ಹಾರೈಕೆಯನ್ನ ನೀಡಿದ್ದಾರೆ. ನಮ್ಮ ಸ್ಥಳೀಯ ಜನಪ್ರತಿನಿಧಿಗಳಾಗಿರತಕ್ಕಂತಹ ಜಗನ್ನಿವಾಸ್ ರಾವ್ ಕೂಡ ಕಾರ್ಯಕ್ರಮಕ್ಕೆ ಮೌನವಾಗಿ ಶುಭ ಹಾರೈಕೆಯನ್ನ ನೀಡಿದ್ದಾರೆ. ಅದೇ ರೀತಿ ತಾಲೂಕು ವಕೀಲರ ಸಂಘದ ಮಾಜಿ ಅಧ್ಯಕ್ಷರು ಮೌನವಾಗಿ ಕಾರ್ಯಕ್ರಮಕ್ಕೆ ಶುಭ ಹಾರೈಕೆಯನ್ನ ನೀಡಿದ್ದಾರೆ. ಆ ನಿಟ್ಟಿನಲ್ಲಿ ಮತ್ತೆ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದೀಗ ಅಧ್ಯಕ್ಷೀಯ ಮಾತುಗಳು ಶ್ರೀಯುತ ದಯಾನಂದ ರೈ ಕೋರ್ಮಂಡ, ರಾಜ್ಯ ಪ್ರಶಸ್ತಿ ವಿಜೇತ ಶಿಕ್ಷಕರು, ಪ್ರಧಾನ ಕಾರ್ಯದರ್ಶಿಗಳು, ತಾಲೂಕು ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇವರಿಂದ ಅಧ್ಯಕ್ಷೀಯ ನುಡಿಗಳು. ಎಲ್ರಿಗೂ ನಮಸ್ಕಾರ. ವೇದಿಕೆಯಲ್ಲಿ ಆಚರಣಂಥ ಎಲ್ಲ ಗಣ್ಯರೇ, ಕ್ರೀಡಾಪಟುಗಳೇ ಹಾಗೂ ಈ ಒಂದು ಕ್ರೀಡೆಯನ್ನು ಬಹಳ ಯಶಸ್ವಿಯಾಗಿ ಸಂಘಟಿಸಿದಂಥ ತ್ರಿಶೂಲ್ ಫ್ರೆಂಡ್ಸ್ನ ಎಲ್ಲ ಗೌರವಾನ್ವಿತ ಸದಸ್ಯರುಗಳೇ, ನನ್ನ ಈ ಒಂದು ಅಚ್ಚುಕಟ್ಟಾಗಿ ಈ ಒಂದು ಪಂದ್ಯಾಟವನ್ನು ನಡೆಸಿಕೊಟ್ಟಂಥ ನನ್ನ ಆತ್ಮೀಯ ನಿರ್ಣಾಯಕ ಬಂಧುಗಳೇ, ನಿಜಕ್ಕೂ ಬಹಳ ಸಂತೋಷವಾಗ್ತಾ ಇದೆ. ಯಾಕಂತ ಹೇಳಿದರೆ ತ್ರಿಶೂಲ್ ಫ್ರೆಂಡ್ಸ್ ಪುತ್ತೂರು ಇವರು ಪ್ರಪ್ರಥಮವಾಗಿ ಒಂದು ಪಂದ್ಯಾಟವನ್ನು ಭಾಳ ಯಶಸ್ವಿಯಾಗಿ ಆಯೋಜನೆ ಮಾಡಿದ ಹೇಳಲಿಕ್ಕೆ ನನಗೆ ನಿಜಕ್ಕೂ ಸಂತೋಷವಾಗ್ತಾ ಉಂಟು. ಇಲ್ಲಿದು ಮಾತಾಡುವ ವೇದಿಕೆ ಇಲ್ಲ, ಯಾಕೆಂದರೆ ಈಗಾಗಲೇ ಸಮಯ ಮೀರಿ ಹೋಗಿದೆ. ಎಲ್ಲರೂ ಈ ಫೈನಲ್ ಪಂದ್ಯಾಟದ ಆಸಕ್ತಿಯಲ್ಲಿದ್ದೀರಿ. ಆದರೂ ಇವತ್ತು ಈ ಒಂದು ಪಂದ್ಯಾಟದಲ್ಲಿ ಕೆಲವೊಂದು ನಾನು ಮೊನ್ನೆ ಮೀಟಿಂಗಲ್ಲಿ ಹೇಳಿದ್ದೇನೆ, ಎಲ್ಲ ತಂಡಗಳು ಭಾಳ ಈ ಒಂದು ಇಷ್ಟು ಅಚ್ಚುಕಟ್ಟಾದ ಪಂದ್ಯಾಟಕ್ಕೆ ನೀವೆಲ್ಲರೂ ಸಹಕಾರ ನೀಡಬೇಕಂತೇಳಿ. ಆದರೂ ಒಂದು 2 ತಂಡಗಳು ನಮಗೆ ಸ್ವಲ್ಪ ನೋವನ್ನುಂಟು ಮಾಡಿದೆ. ಮುಂದಿನ ದಿವಸಗಳಲ್ಲಿ ಇಂಥ ಒಂದು ನೋವುಗಳು ನನಗೆ ಬರದಾಗಿ ನೀವೆಲ್ಲರೂ ಸಹಕರಿಸಬೇಕು. ಭಾಳ ಯಶಸ್ವಿ ಪಂದ್ಯಾಟ ಅಂತ ಹೇಳಲಿಕ್ಕೆ ನನಗೆ ಸಂತೋಷವಾಗ್ತಿದೆ. ಮುಂದಕ್ಕೆ ಕೂಡ ಈ ತ್ರಿಶೂಲ್ ಫ್ರೆಂಡ್ಸ್ನ ಎಲ್ಲ ಸದಸ್ಯರುಗಳು ಒಗ್ಗೂಡಿಕೊಂಡು ನಮ್ಮ ಎಲ್ಲ ವೇದಿಕೆಯಲ್ಲಿ ಆಚರಿಸುವಂಥ ಎಲ್ಲ ಗಣ್ಯ ಅತಿಥಿಗಳ ಸಹಕಾರವನ್ನು ಪಡ್ಕೊಂಡು ಮುಂದಕ್ಕೆ ಇನ್ನೂ ಉತ್ತಮವಾದ ರೀತಿಯಲ್ಲಿ ಈ ಒಂದು ಇದೇ ಅಂಕಣದಲ್ಲಿ ಬಹಳ ಯಶಸ್ವಿಯಾಗಿ ಇನ್ನು ಮುಂದೆ ನಿಮಗೆ ಪಂದ್ಯಾಟ ನಡೆಸುವಂಥ ಶಕ್ತಿಯನ್ನು ಮಹತ್ವವಾದ ಶ್ರೀ ಮಹಾಲಿಂಗೇಶ್ವರ ದೇವರು ನೀಡಲಿ ಅಂತ ಹೇಳುತ್ತಾ ಎಲ್ರಿಗೂ ಮತ್ತೊಮ್ಮೆ ನಿಮಗೆಲ್ಲರಿಗೂ ನನ್ನ ಮಾತು ಮುಗಿಸಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಕೃತಜ್ಞತೆಗಳು ಶ್ರೀಯುತ ದಯಾನಂದ ರೈ ಅವರಿಗೆ. ಕಾರ್ಯಕ್ರಮದಲ್ಲಿ ಮುಂದಕ್ಕೆ ಕ್ಲಾಸಿಕ್ ರಿಂಜಾ ಮತ್ತು ಮಹಾದೇವಿ ಕಬಕ ತಂಡಗಳು ಕಬಡ್ಡಿ ಅಂಕಣದ ಬಳಭಾಗಕ್ಕೆ ಬರಬೇಕು ಅನ್ನುವ ಮನವಿಯನ್ನ ಮಾಡಿಕೊಳ್ಳುತ್ತಾ ಇದೀಗ ನಮ್ಮ ವೇದಿಕೆಯಲ್ಲಿ ತುಳು ಚಲನಚಿತ್ರ ರಂಗಭೂಮಿಯ ಅಂಕಿತ ಪಟ್ಲ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಸಾಗರ್ ಶಾಲನ್ನ ಹೊದಿಸಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತೆ ವಿನಂತಿಸಿಕೊಳ್ಳುತ್ತಾ ಒಂದು ವ್ಯಕ್ತಿಯನ್ನ ನಾವುಗಳು ನೆನಪಿಸಿಕೊಳ್ಳಬೇಕಾಗಿದೆ. ವಿಶೇಷವಾಗಿ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪಕರಾಗಿರುವಂತಹ ಜಗದೀಶ್ ಪಿ ಈ ಒಟ್ಟು ಕಾರ್ಯಕ್ರಮಕ್ಕೆ ನಮಗೆ ಸಹಕಾರವನ್ನ ನೀಡಿದವರು. ಸರ್, ನಿಮ್ಮ ಸೇವೆಯನ್ನ ನಾವುಗಳು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳುತ್ತಾ ಇದ್ದೇವೆ. ಈ ಯುವಕರಿಗೆ ನೀವು ನೀಡಿದ ಸ್ಫೂರ್ತಿಯನ್ನ ಈ ಸಂದರ್ಭದಲ್ಲಿ ನಾವುಗಳು ಗೌರವಿಸ್ತಾ ಅವರಿಗೊಂದು ಶಾಲು ಉದ್ದಿಸಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ಮನವಿಯನ್ನ ಮಾಡ್ತಾ ವೇದಿಕೆಯಲ್ಲಿ ಉಪಸ್ಥಿತರಿರುವ ಅತಿಥಿ ಗಣ್ಯರಿಗೆ
ಸ್ಮರಣಿಕೆಯನ್ನ ನೀಡಿ ಸಂಘಟಕರು ಗೌರವಿಸಬೇಕು ಅನ್ನುವ ಮನವಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಎಲ್ಲ ಸಂಘಟಕರು ಅತ್ಯಂತ ತುರ್ತಾಗಿ ಬಂದು ಅವರಿಗೆ ಸ್ಮರಣಿಕೆಯನ್ನ ನೀಡಿ ಗೌರವಿಸಬೇಕು ಅನ್ನುವಂತಹ ಮನವಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಆದರಣೀಯ ಪ್ರೇಕ್ಷಕ ಬಂಧುಗಳೇ, ಇದೀಗ ಕ್ಲಾಸಿಕ್ ರೆಂಜಾ ಮತ್ತು ಮಹಾದೇವಿ ಕಬಕ ತಂಡಗಳು ಕಬಡ್ಡಿ ಅಂಕಣವನ್ನ ಪ್ರವೇಶಿಸಬೇಕು ಅನ್ನುವ ಮನವಿಯನ್ನ ಮಾಡಿಕೊಳ್ಳುತ್ತಾ ಧನ್ಯವಾದ ಎನ್ನುವಂತಹ ಭಾಗ ನನ್ನದಾಗಿದೆ. ಆದ್ರಿಂದ ಅಧ್ಯಕ್ಷರ ಅನುಮತಿಯ ಮೇರೆಗೆ ಇಂದಿನ ಸಮಾರೋಪ ಸಮಾರಂಭ ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ಸ್ಥಾನವನ್ನ ವಹಿಸಿಕೊಂಡಿರುವಂತಹ ದಯಾನಂದರಿ ಇವರಿಗೆ ಧನ್ಯವಾದವನ್ನ ಸಮರ್ಪಿಸ್ತಾ ರಾಶಿಗೆ ಪೆಟ್ಟು ಹಾಕಿ ಅಂತ ಹೇಳಿದಾಗೆ ವೇದಿಕೆಯಲ್ಲಿದ್ದಂಥ ಎಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನ ಸಮರ್ಪಿಸ್ತಾ ಮಾಧ್ಯಮ ಮಿತ್ರರಿಗೆ, ಪೊಲೀಸ್ ಇಲಾಖೆಯವರಿಗೆ, ಸಹಕರಿಸಿದಂತಹ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳನ್ನು ಒಂದೇ ಮಾತಿನಲ್ಲಿ ನೀಡುತ್ತಾ ಈ ಸಭಾ ಕಾರ್ಯಕ್ರಮವನ್ನ ಇಲ್ಲಿಗೆ ಸಂಪನ್ನಗೊಳಿಸ್ತಾ ಇದ್ದೇವೆ. ಓವರ್ ಟು ವಿಜಯ್ ಅತ್ತಾಚೆ. ಫೈನಲ್ ಮ್ಯಾಚ್ ನ ರೆಫ್ರಿ ಆಗಿ ಶ್ರೀಯುತ ಮನೋಹರ್, ಅಂಪೈರ್ಗಳಾಗಿ ಶ್ರೀಯುತ ಖಾದರ್ ಹಾಗೂ ರಾಜೇಶ್, ಲೈನ್ ಅಂಪೈರ್ಗಳಾಗಿ ಕಾರ್ತಿಕ್ ಹಾಗೂ ಸಿದ್ದಿಕ್, ಸ್ಕೋರರ್ ಆಗಿ ಶ್ರೀಯುತ ಪುರುಷೋತ್ತಮ್, ಥರ್ಡ್ ರೈಡ್ ಶ್ರೀಯುತ ನವನೀತ್ ಬಜಾಜ್ ನಮ್ಮ ಜೊತೆ ಕಾರ್ಯನಿರ್ವಹಣೆಯನ್ನ ಮಾಡಲಿದ್ದಾರೆ. ಇವರನ್ನೆಲ್ಲ ಫೈನಲ್ ಪಂದ್ಯಾಟಕ್ಕೆ ಸ್ವಾಗತಿಸ ಮಹಾದೇವಿ ಕಬಕ ಮತ್ತು ಕ್ಲಾಸಿಕ್ ರೆಂಜಾ ತಂಡವನ್ನ ಕಬಡ್ಡಿ ಅಂಕಣಕ್ಕೆ ಸ್ವಾಗತಿಸುವುದಕ್ಕೆ ಶ್ರೀಯುತ ವಿಜಯ್ ಅತ್ತಾಚೆ ಪ್ರವೇಶ ದ್ವಾರದ ಬಳಿ ತೆರಳಬೇಕು ಅನ್ನುವಂತಹ ಮನವಿಯನ್ನ ಮಾಡುತ್ತಾ ಸಮಾರೋಪ ಸಮಾರಂಭ ಕಾರ್ಯಕ್ರಮದ ಅಧ್ಯಕ್ಷರಾದಂತಹ ಶ್ರೀಯುತ ದಯಾನಂದರೈ ಕೋರ್ಮಂಡ, ರಾಜ್ಯ ಪ್ರಶಸ್ತಿ ವಿಜೇತ ಶಿಕ್ಷಕರು, ಅದೇ ರೀತಿ ಶ್ರೀಯುತ ಅರುಣ್ ಕುಮಾರ್ ಪುತ್ತಿಲ, ಶ್ರೀಯುತ ಭಾಸ್ಕರ್ ಕೋಡಿಂಬಾಳ, ಅದೇ ರೀತಿ ಶ್ರೀಯುತ ಚಿನ್ಮಯ್ ಈಶ್ವರ ಮಂಗಳ, ಅದೇ ರೀತಿ ಶ್ರೀಯುತ ಜಗದೀಶ್ ನಿವೃತ್ತ ಸೈನಿಕರು, ಶ್ರೀಯುತ ಜಗನ್ನಿವಾಸ ರಾವ್ ಸ್ಥಳೀಯ ಜನಪ್ರತಿನಿಧಿಗಳು, ಅದೇ ರೀತಿ ಈ ಒಟ್ಟು ಕಾರ್ಯಕ್ರಮಕ್ಕೆ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪಕರು. ಸೊ ನೀವೆಲ್ಲ ಅತಿಥಿ ಬಾಂಧವರು ಶ್ರೀಯುತ ಶೋಭಿತ್ ಅವರ ನೇತೃತ್ವದಲ್ಲಿ ಕಬಡ್ಡಿ ಅಂಕಣಕ್ಕೆ ಬಂದು ಮುಂದಕ್ಕೆ ಈ ಎಲ್ಲ ಎರಡೂ ತಂಡಗಳನ್ನ ಅಭಿನಂದಿಸುವುದರೊಂದಿಗೆ ಫೈನಲ್ ಹಂತಕ್ಕೆ ಅಧಿಕೃತ ಚಾಲನೆಯನ್ನ ನೀಡಬೇಕು ಅನ್ನುವ ಮನವಿಯನ್ನ ಮಾಡುತ್ತಾ ತ್ರಿಶೂಲ್ ಫ್ರೆಂಡ್ಸಿನ ಪ್ರತಿ ಸದಸ್ಯನೂ ಕೂಡ ಒಂದು ಲಾಂಗ್ ಲೈನ್ ಅಪ್ ಆಗಬೇಕು ಅನ್ನುವ ಮನವಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಸೊ ವಿಜಯ್ ಅತ್ತಾಚೆ. ಸೊ ಇದೀಗ ಕಬಡ್ಡಿ ಅಂಕಣಕ್ಕೆ ಪ್ರವೇಶಿಸಬಹುದಕ್ಕೆ ದಯವಿಟ್ಟು ಪ್ರವೇಶ ದ್ವಾರವನ್ನ ತಾವುಗಳು ಸಜ್ಜುಗೊಳಿಸಬೇಕು, ಇತರರು ಅಲ್ಲಿಂದ ತೆರವುಗೊಳ್ಳಬೇಕು ಅನ್ನುವ ಮನವಿಯನ್ನ ಮಾಡ್ತಾ ಮಹಾದೇವಿ ಬಳಬನ್ನಿ, ಕ್ಲಾಸಿಕ್ ರೆಂಜಾ ಬಳಬನ್ನಿ, ತ್ರಿಶೂಲ್ ಫ್ರೆಂಡ್ಸ್ ಸಾದರ ಪಡಿಸುತ್ತಿರುವ ಪುತ್ತೂರು ಕಬಡ್ಡಿ ಚಾಂಪಿಯನ್ಶಿಪ್ 2019 ಫೈನಲ್ ಹಂತದ ಎರಡು ತಂಡಗಳಾದಂತಹ ಮಹಾದೇವಿ ಕಬಕ ಮತ್ತು ಕ್ಲಾಸಿಕ್ ರೆಂಜಾ ಈ ಎರಡು ತಂಡಗಳನ್ನ ಸೇರಿರುವ ಸಮಸ್ತ ಕ್ರೀಡಾಭಿಮಾನಿಗಳ ಪರವಾಗಿ ಈ ಕಬಡ್ಡಿ ಅಂಕಣಕ್ಕೆ ಸ್ವಾಗತಿಸುತ್ತಿದ್ದೇವೆ. So let's welcome on the court
ಅಧಿಕೃತ ಯೂಟ್ಯೂಬ್ನಲ್ಲಿ ಮಂದಿ ಇದೀಗ ಏಕಕಾಲದಲ್ಲಿ ವೀಕ್ಷಣೆ ಮಾಡ್ತಾ ಇದ್ರೆ 50 ಮಂದಿ ಈ ಪಂದ್ಯವನ್ನ ನೋಡ್ತಾ ಇದ್ದಾರೆ. ಮುಂದೆ 10-17 ಮಾಡು ಇಲ್ಲಗಳ ದಾಳಿಯಲ್ಲಿ ಮತ್ತೆ ಅಂಕ ಗಳಿಕೆಯ ಅನಿವಾರ್ಯತೆಯಲ್ಲಿ ದಾಳಿ ಇರುವಂತೆ ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರ ಇಲ್ಲಿ ಸತತವಾಗಿ ಅಂಕ ಗಳಿಕೆಯಲ್ಲಿ ಮುನ್ನಡೆಯನ್ನ ಸಾಧಿಸಿಕೊಂಡಂತೆ ಪ್ರಥಮಾರ್ಧ ಮುಕ್ತಾಯವನ್ನ ಕಂಡಿದೆ. ಆದರಣೀಯ ಪ್ರೇಕ್ಷಕ ಬಂಧುಗಳಿಗೆ ಪಂಚಾಕ್ಷರಿ ಮಂಟಪದಲ್ಲಿ ದಿನಾಂಕ 24/2/2019 50 ಕೆಜಿ ವಿಭಾಗದ ಹೈಸ್ಕೂಲ್ ಬಾಲಕರ ಕಬಡ್ಡಿ ಪಂದ್ಯಾಟ ಮೂಡಿ ಬರುವುದಕ್ಕಿದೆ. ಆ ನಿಟ್ಟಿನಲ್ಲಿ ಈ ಒಂದು ಕಬಡ್ಡಿ ಪಂದ್ಯಾಟ ಶ್ರೀಯುತ ಲಕ್ಷ್ಮಣ ದೇಂತಡಕ ಇವರ ನೇತೃತ್ವದಲ್ಲಿ ನಡೆಯಲಿಕ್ಕಿದೆ. ಕಬಡ್ಡಿ ಆಟಗಾರರು ತಮ್ಮ ಒರಿಜಿನಲ್ ಆಧಾರ್ ಕಾರ್ಡ್ ಮತ್ತು 10ನೇ ತರಗತಿಯ ಮಾರ್ಕ್ ಕಾರ್ಡ್ ಅನ್ನ ಪಡೆದುಕೊಂಡು ಬರಬೇಕಾಗುತ್ತದೆ. ಆಗಿದ್ದರೆ ಮಾತ್ರ ಪ್ರವೇಶವನ್ನ ಪಡೆಯುತ್ತೀರಿ. ಆ ನಿಟ್ಟಿನಲ್ಲಿ ತಾವುಗಳು 24ರಂದು 24 ತಾರೀಕಿಗೆ 50 ಕೆಜಿ ವಿಭಾಗದ ಕಬಡ್ಡಿ ಪಂದ್ಯಾಟ, 23 ತಾರೀಕಿಗೆ ಹೈಸ್ಕೂಲ್ ಮಾರ್ಚ್ 3ಕ್ಕೆ ಹೈಸ್ಕೂಲ್ ಬಾಲಕರ ಕಬಡ್ಡಿ ಪಂದ್ಯಾಟವು ಜರುಗುವುದಕ್ಕಿದೆ. 18 ವರ್ಷದ ಒಳಗಿನ ಮಕ್ಕಳಿಗೆ ಮಾತ್ರ ಅವಕಾಶ. ಆಧಾರ್ ಕಾರ್ಡ್ 10th ಮಾರ್ಕ್ ಕಾರ್ಡ್ ಕಡ್ಡಾಯವಾಗಿ ಬೇಕಾಗುತ್ತದೆ. ಆ ನಿಟ್ಟಿನಲ್ಲಿ ಸಂಬಂಧಪಟ್ಟಂತ ಆಟಗಾರರು ಪೂರ್ವ ಸಿದ್ಧತೆಯನ್ನ ಮಾಡಿಕೊಂಡು ಆಗಮಿಸಿ ಅನ್ನುವಂಥದ್ದು ನಮ್ಮ ಕೋರಿಕೆ. ಒಬ್ಬರು ವಿಜಯ್ ಆಕಾಶೆ ಆಟದಲ್ಲಿ 10ರಲ್ಲಿ ಪಂದ್ಯವಿರುವಂತೆ ಪ್ರಬಲ ಸ್ಥಿತಿಯನ್ನು ಉಳಿಸಿಕೊಳ್ಳುವಲ್ಲಿ ಮಹಾದೇವಿ ಯುವಕ ಮಂಡಲ. ಈ ಕಾರ್ಯಕ್ರಮಕ್ಕೆ ಶ್ರೀಯುತ ಅಜಿತ್ ರಾಯ್, ದಿನೇಶ್ ಹಾಗೂ ಅಶೋಕ್ ಉಪಸ್ಥಿತರಿದ್ದಾರೆ. ತಮ್ಮ ಉಪಸ್ಥಿತಿಯನ್ನು ಗೌರವಿಸಿದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಮಾರ್ಚ್ 30 ಹಾಗೂ 31ನೇ ತಾರೀಕಿನಂದು ಭಾರತೀಯ ಕಬಡ್ಡಿ ರಂಗದ ಪ್ರೋತ್ಸಾಹಗಳೆಲ್ಲರೂ ಕೂಡ ಭಾಗವಹಿಸುವಂತಹ ಕಬಡ್ಡಿ ಪಂದ್ಯಾವಳಿ ನಗರದ ದೇವಲಕಟ್ಟೆಯಲ್ಲಿ 2 ದಿನಗಳ ಕಾಲ ಕಬಡ್ಡಿಯ ಕೆಲವೆಲ್ಲವನ್ನು ಮೂಡಿಸಲಿದೆ. ಅಂತ್ಯಗೊಂಡಾಗ ಅಂಕ ಗಳಿಕೆಯಲ್ಲಿ 18-9ರಲ್ಲಿ ಮುಂದಿದೆ. ಅನ್ನುವುದು ತಂಡದ ಹಿರಿಯ ಆಟಗಾರರನ್ನ ಬಳಿ ಪಡೆದಂತೆ ಮಕ್ಕಳ ಜಗದೀಶ ಗ್ರೌಂಡ್ನಲ್ಲಿ ಅತ್ಯಂತ ಶ್ರೇಷ್ಠ ಕಬಡ್ಡಿಯ ಆಯೋಜನೆ ಮಾಡಿದ್ದಾರೆ. ತ್ರಿಶೂಲ್ ಫ್ರೆಂಡ್ಸ್ ಸಮಾರಂಭದ ಮುಖ್ಯ ಅತಿಥಿಗಳಾಗಿರುವಂತಹ ಶ್ರೀಯುತ ಹೇಮನಾಥ ಶೆಟ್ಟಿ ಕಾವು, ಸಂಚಾಲಕರು ಶ್ರೀ ರಾಮಕೃಷ್ಣ ಪ್ರೌಢಶಾಲೆ ಪುತ್ತೂರು ಈಗ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಸೇರಿರುವ ಸಮಸ್ತ ಕ್ರೀಡಾಭಿಮಾನಿಗಳ ಪರವಾಗಿ ಹೇಮನಾಥ ಶೆಟ್ಟಿ ಕಾವು ಇವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ನಿಮಿಷಗಳ ಅಂತರದಲ್ಲಿ ಮತ್ತೆ ಪಂದ್ಯ ಒಂದಿಷ್ಟು ರೋಚಕತೆಯನ್ನು ಉಳಿಸಿಕೊಂಡಾಗ 19-11ರಲ್ಲಿ ಸ್ಪರ್ಧೆ
ಪ್ರಬಲವಾಗಿರುವ ಹಂತದಲ್ಲಿ ಎರಡು ತಂಡಗಳ ಮಧ್ಯೆ ಮತ್ತೆ ರನ್ನಿಂಗ್ ಹ್ಯಾಟ್ರಿಕ್ ಮುಖಾಂತರವಾಗಿ ಅಂಕ ಬಿಡ್ತಾ ಇದೆ. ಇಲ್ಲಿ ಸುತ್ತರಕ್ಕೆಲ್ಲ ಇಂಚುಗಳ ಅಂತರದಲ್ಲಿ ನೆಡಲಾಗಿ ಮತ್ತೆ 20-15 ಸ್ಪರ್ಧೆ 20-15 in favor of Mahadevi Yudhakandala Kavaka. ಆದರಣೀಯ ಪ್ರೇಕ್ಷಕ ಬಂಧುಗಳೇ, ತ್ರಿಶೂಲ್ ಫ್ರೆಂಡ್ಸ್ ಪುತ್ತೂರು ಸಮರ್ಪಿಸುವಂತಹ ಈ ಪುತ್ತೂರು ಕಬಡ್ಡಿ ಚಾಂಪಿಯನ್ಶಿಪ್ 2019 ಈ ಒಟ್ಟು ಕಾರ್ಯಕ್ರಮ ಇವತ್ತು ಅತ್ಯಂತ ಯಶಸ್ವಿಯಾಗಿ ಅಂತಿಮ ಕ್ಷಣದತ್ತ ಬರುತ್ತಿರುವಾಗ ಒಟ್ಟು ಕಬಡ್ಡಿ ಪಂದ್ಯಾಟ ಸುವ್ಯವಸ್ಥಿತವಾಗಿ ನಡೀಲಿಕ್ಕೆ ನಮ್ಮ ತೀರ್ಪುಗಾರ ಬಂಧುಗಳು ಕಾರಣೀಭೂತರು. ವಿಶೇಷ ಆಕ್ಷೇಪಣೆಗಳು ಇಲ್ಲದೆ ಈ ಕೂಟವನ್ನ ನಡೆಸಿಕೊಟ್ಟಿದ್ದೀರಿ. ಇದರ ನೇತೃತ್ವವನ್ನ ಸುಧಾಕರ್ ರೈ, ಜಿಲ್ಲಾ ಕನ್ವೀನರ್ ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ಇವರ ನೇತೃತ್ವದಲ್ಲಿ ನಡೆಸಿಕೊಂಡು ಶ್ರೀಯುತ ಮನೋಹರ್, ಶ್ರೀಯುತ ರಾಜೇಶ್ ಖಾದರ್, ಶ್ರೀಯುತ ಕಾರ್ತಿಕ್ ಹಾಗೂ ಸಿದ್ದಿ, ಅಶೋಕ್, ಪುರುಷೋತ್ತಮ್, ಶ್ರೀಯುತ ದಾಮೋದರ ಗಜೆ ಹಾಗೂ ಥರ್ಡ್ ರೈಡ್ ವಿಭಾಗದ ನಿರ್ವಾಹಕರಾಗಿ ನವನೀತ್ ಬಜಾಜ್ ಇವರ ಸೇವೆಯನ್ನ ನಾವುಗಳು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳುತ್ತಾ ಇದ್ದೇವೆ. ಬೆಳಗ್ಗಿನಿಂದ ಈ ತನಕ ಒಂದು ಒಳ್ಳೆಯ ಸೇವೆಯನ್ನ ನೀಡಿದ್ದೀರಿ. ನಿಮ್ಮ ಸೇವೆಯನ್ನ ಸ್ಮರಿಸಿಕೊಳ್ಳುತ್ತಾ ತ್ರಿಶೂಲ್ ಫ್ರೆಂಡ್ಸ್ ಪುತ್ತೂರಿನ ಸಮರ್ಪಿಸುತ್ತಿದ್ದೇವೆ. ಆದರಣೀಯ ಪ್ರೇಕ್ಷಕ ಬಂಧುಗಳೇ, ಅಷ್ಟೇ ಅಲ್ಲದೆ ನಮ್ಮ ಕ್ಯಾಮರಾಮ್ಯಾನ್ಗಳು ನೀಡಿದಿರಿ, ಛಾಯಾಚಿತ್ರಗಾರರು ನಿಮ್ಮೆಲ್ಲ ಸಹಕಾರವನ್ನ ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳುತ್ತಾ ಇದ್ದೇವೆ. ಕ್ಲಿಷ್ಟಕರ ಸಂದರ್ಭದಲ್ಲಿ ಪುತ್ತೂರು ಪೊಲೀಸ್ ಇಲಾಖೆಯ ವತಿಯಿಂದ ಶ್ರೀಯುತ ವೆಂಕಟರಮಣ ಗೌಡ್ರು ಮತ್ತು ಸಂಚಾರಿ ಠಾಣೆಯ ಸ್ಕರಿಯರ್ ಸರ್, ನಿಮ್ಮ ಸೇವೆ ಕೂಡ ಅಮೂಲ್ಯವಾದದ್ದು. ತಮ್ಮ ಸೇವೆಯನ್ನ ಕೂಡ ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳುತ್ತಿದ್ದೇವೆ. ಅದೇ ರೀತಿ ನಾಳೆಯ ದಿನ ಈ ಕಬಡ್ಡಿ ವಿಜೃಂಭಣೆಯ ರೂಪದಲ್ಲಿ ಪತ್ರಿಕಾ ಮಾಧ್ಯಮದಲ್ಲೂ ಪ್ರಕಟ ಆಗುವುದಕ್ಕಿದೆ. ಎಲ್ಲ ಪತ್ರಿಕಾ ಮಾಧ್ಯಮದವರೆಗೂ ಕೂಡ ನಿಮ್ಮ ಸೇವೆಯನ್ನ ನಾವು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳುತ್ತಿದ್ದೇವೆ. ಅದೇ ರೀತಿ ಕಾರ್ಯಕ್ರಮಕ್ಕೆ ಪ್ರಾಯೋಜಕರಾಗಿ ಸಹಕಾರ ಪ್ರತಿಯೊಬ್ಬ ಪ್ರಾಯೋಜಕ ಪೋಷಕ ಬಂಧುಗಳನ್ನ ಕೂಡ ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳುತ್ತಾ ಇದ್ದೇವೆ. ನಿಮ್ಮೆಲ್ಲರ ಸಹಕಾರ ಇವತ್ತು ತ್ರಿಶೂಲ್ ಫ್ರೆಂಡ್ಸಿನ ಮೂಲಕ ಪಂಚಾಕ್ಷರಿ ಮಂಟಪದಲ್ಲಿ ಪ್ರಸ್ತುತಗೊಳ್ಳುತ್ತಾ ಇದೆ. ಆ ನಿಟ್ಟಿನಲ್ಲಿ ತಮ್ಮ ಈ ಸೇವೆಯನ್ನ ಸ್ಮರಿಸಿಕೊಳ್ಳುತ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ಏನೂ ಇದ್ದರೂ ಪ್ರೇಕ್ಷಕರು ಇರದೇ ಇದ್ರೆ ಆ ಕಾರ್ಯಕ್ರಮ ಸಕ್ಸಸ್ ಅನ್ನ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಬೆಳಗ್ಗಿನಿಂದ ಈ ತನಕ ಪ್ರೇಕ್ಷಕ ಬಂಧುಗಳು ಶಾಂತಚಿತ್ತರಾಗಿ ಬೇಕಾದಲ್ಲಿ ಚಪ್ಪಾಳೆಯನ್ನ ತಕ್ಕೊಂಡು ಆಟಗಾರರನ್ನ ಹುರಿದುಂಬಿಸಿಕೊಂಡು
ಕಬಡ್ಡಿಯನ್ನ ಯಶಸ್ವಿಗೊಳಿಸಿದಿರಿ. ತಮಗೂ ಕೂಡ ವಿಶೇಷವಾಗಿ ತ್ರಿಶೂಲ್ ಫ್ರೆಂಡ್ಸ್ ಪುತ್ತೂರಿನ ಪರವಾಗಿ ಧನ್ಯವಾದಗಳನ್ನ ಸಮರ್ಪಿಸುತ್ತಿದ್ದೇನೆ. ಅದೇ ರೀತಿ ಈ ಒಟ್ಟು ಕಾರ್ಯಕ್ರಮವನ್ನ ಸಂಘಟನೆ ಮಾಡುವುದಕ್ಕೆ ಈ 25 ಜನರ ಯುವಕರ ತಂಡಕ್ಕೆ ರೂವಾರಿಗಳಾಗಿ ನಿಂತು ಹೇಗೆ ಸಂಘಟನೆ ಮಾಡಬೇಕು, ಯಾವ ರೂಪದಲ್ಲಿ ಇರಬೇಕು ಅನ್ನುವುದರ ಹಿಂದೆ ಕೈ ಆಡಿಸಿದವರು ಶ್ರೀಯುತ ದಯಾನಂದ ರೈ ಕೋರ್ಮಂಡ, ರಾಜ್ಯ ಪ್ರಶಸ್ತಿ ವಿಜೇತ ಶಿಕ್ಷಕರು. ಇಡೀ ಗುರುವಿನ ಸ್ಥಾನದಲ್ಲಿ ನಿಂತು ತ್ರಿಶೂಲ್ ಫ್ರೆಂಡ್ಸ್ ಪುತ್ತೂರನ್ನ ಮುನ್ನಡೆಸುವ ಕಾರ್ಯವನ್ನ ಮಾಡಿದ್ದೀರಿ. ತಮ್ಮ ಸೇವೆಯನ್ನ ಕೂಡ ಈ ಸಂದರ್ಭದಲ್ಲಿ ಸ್ಮರಿಸಿ ತಮಗೆ ಕೃತಜ್ಞತೆಗಳನ್ನ ಸಮರ್ಪಿಸುತ್ತಿದ್ದೇವೆ. ಅದೇ ರೀತಿ ಒಟ್ಟು ಕಾರ್ಯಕ್ರಮಕ್ಕೆ ಸಹಕಾರವನ್ನ ನೀಡಿದ ಮಹಾಲಿಂಗೇಶ್ವರ ದೇವಸ್ಥಾನ ಪುತ್ತೂರಿನ ವ್ಯವಸ್ಥಾಪನಾ ಸಮಿತಿ, ಅದೇ ರೀತಿ ಎಲ್ಲ ಸಿಬ್ಬಂದಿ ವರ್ಗದವರನ್ನ ಕೂಡ ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳುತ್ತಾ ಇದ್ದೇವೆ. ಸ್ಥಳದ ಅವಕಾಶ, ಇತರ ಕಾರ್ಯಕ್ರಮ ಕೂಡ ಅವಕಾಶವನ್ನ ಕೊಟ್ಟಿದ್ದೀರಿ. ತಮಗೂ ಕೂಡ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದೆ. ಅದೇ ರೀತಿ ಒಳ್ಳೆಯ ವಾಯ್ಸ್ ಇವತ್ತು ಪ್ರಸ್ತುತ ಆಗ್ತಾ ಇದೆ ಅಂತ ಹೇಳಿದ್ರೆ ಸೌಂಡ್ಸ್ ಮತ್ತು ಲೈಟಿಂಗ್ಸ್ ವ್ಯವಸ್ಥೆಯಲ್ಲಿ ಸಹಕಾರವನ್ನ ನೀಡಿದ ಎಲ್ಲ ಮಾಲಕರಿಗೆ ಮತ್ತು ಸಿಬ್ಬಂದಿಗಳಿಗೂ ಕೂಡ ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳುತ್ತಾ ಇದ್ದಾರೆ. ನಿಮ್ಮ ಸೇವೆ ಸದಾ ನಮ್ಮ ಕಡೆ ಇರಲಿ ಅನ್ನುವ ಆಶಯದೊಂದಿಗೆ ಧನ್ಯವಾದಗಳನ್ನ ಸಮರ್ಪಿಸುತ್ತಿದ್ದೇವೆ. ಜನಾರ್ದನ ಯುವಕ ಮಂಡಲ ಮತ್ತು ಸರಸ್ವತಿ ಯುವತಿ ಮಂಡಲ ಪಟ್ನೂರು ಇದರ ವಾರ್ಷಿಕೋತ್ಸವದ ಅಂಗವಾಗಿ ದಿನಾಂಕ 3/3/2019 ಆದಿತ್ಯವಾರ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಪಟ್ನೂರು ತಾಳ್ರೆ ಇದರ ಪರವಾಗಿ 18 ವರ್ಷದ ಒಳಗಿನ ಮಕ್ಕಳ ಕಬಡ್ಡಿ ಪಂದ್ಯಾಟ ಲಕ್ಷ್ಮಣ ದೇಂತ್ರಡ್ಕ ತರಬೇತುದಾರರು ವಿವೇಕಾನಂದ ವಿದ್ಯಾಸಂಸ್ಥೆಗಳು ಮಾಜಿ ಅಧ್ಯಕ್ಷರು ಜನಾರ್ದನ ಯುವಕ ಮಂಡಲ ಇವರ ನೇತೃತ್ವದಲ್ಲಿ ನಡೆಯಲಿಕ್ಕಿದೆ. ಈ ಒಂದು 18 ವರ್ಷದ ಒಳಗಿನ ಮಕ್ಕಳಿಗೆ ಆಧಾರ್ ಕಾರ್ಡ್ ಮತ್ತು 10th ಸರ್ಟಿಫಿಕೇಟ್ ಕಡ್ಡಾಯ. ಆ ನಿಟ್ಟಿನಲ್ಲಿ 24ರ ಈ ಕಬಡ್ಡಿ ಪಂದ್ಯಾಟಕ್ಕೆ 3 ತಾರೀಕಿನ ಈ ಕಬಡ್ಡಿ ಪಂದ್ಯಾಟಕ್ಕೆ ವಿಶೇಷವಾಗಿ ಸ್ವಾಗತವನ್ನ ಕೋರುತ್ತಾ ಇದ್ದಾರೆ. ಇದೇ ಪಂಚಾಕ್ಷರಿ ಮಂಟಪದಲ್ಲಿ 24ನೇ ತಾರೀಕಿನಂದು 50 kg ವಿಭಾಗದ ಕಬಡ್ಡಿ ಪಂದ್ಯಾಟವು ಜರುಗುವುದಕ್ಕಿದೆ. ಆ ಕಬಡ್ಡಿ ಪಂದ್ಯಾಟಕ್ಕೂ ತಮ್ಮನ್ನ ಸ್ವಾಗತಿಸ್ತಾ ಇದ್ದಾರೆ. ಈ 25-16ರಲ್ಲಿ ಸ್ಪರ್ಧೆ ಇರುವಂತಹ ಕ್ಲಾಸಿಕ್ ರಂಜ ಪ್ರಬಲ ಸ್ಪರ್ಧೆಯನ್ನು ಕೊಂಡುತ್ತಿದೆ. ಈ ಹಂತದಲ್ಲಿ ಕಬಡ್ಡಿ ತಂಡದ ವಿರುದ್ಧವಾಗಿದೆ. ಅದಾಗಲೇ ಸೆಮಿಫೈನಲ್ ಏಕಾಂಗಿಯಾಗಿ ಉಳಿದುಕೊಂಡಿದ್ದಾರೆ ಕ್ಲಾಸಿಕ್ ರಂಜಾದ ಆಟಗಾರ. ಆಲ್ಔಟ್ ಆಗುತ್ತಿದ್ದಂತೆ ಪಂದ್ಯದಲ್ಲಿ ಒಂದಿಷ್ಟು ಪ್ರಬಲ ಸ್ಥಿತಿಯಲ್ಲಿ ಮುಂದುವರಿತಾ ಇದೆ. 29-16ರಲ್ಲಿ ಪಂದ್ಯವಿರುವಂತೆ ಬಲ್ಲು ಬಿಡಲಿದೆ ಕೈ ಇದೆ ಕ್ಲಾಸಿಕ್ ರಂಜಾ ಹಾಗೂ ಮಹಾದೇವಿ ಯುವಕ ಮಂಡಲ ತಂಡಗಳ ಮಧ್ಯೆ ಸ್ಪರ್ಧೆ ಇರುವಂತೆ
ಫೈನಲ್ ಹಂತದಲ್ಲಿ ಅದಾಗಲೇ ಶ್ರೇಷ್ಠತೆಯ ಪಂದ್ಯವನ್ನು ಕಾಣ್ತಾ ಇದ್ದಾವೆ ನಾವುಗಳು. ಎರಡು ವಿಭಾಗದಲ್ಲಿಯೂ ಕೂಡ ಪ್ರಬಲವಾಗಿರುವಂತಹ ತಂಡಗಳು ಹಲವು ಜಿಲ್ಲಾ ಮಟ್ಟದ ಟೂರ್ನಿಗಳಲ್ಲಿ ಗೆದ್ದು ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಂತಹ ಅದ್ವಿತೀಯ ನಾಮಾಂಕಿತರು ರತೀಶ್ ನಡಾಳಿ ಇರುವಂತಹ ಮುಖಾಂತರವಾಗಿ ದಾಳಿಯಲ್ಲಿ ಇರುವಂತೆ ಅಂಕವನ್ನು ಗಳಿಸಿಕೊಳ್ಳುವ ನಿಟ್ಟಿನಲ್ಲಿ ಅನಿವಾರ್ಯತೆ ಇದ್ದಾಗ ಅಂಕ ಬರಿತಾ ಇದೆ. ಮತ್ತೆ 31-17 ಸ್ಪರ್ಧೆ. ದ್ವಿತೀಯ ಕೆಲವು ನಿಮಿಷಗಳ ಆಟವಷ್ಟೇ ಉಳಿದ ಆದರಣೀಯ ಪ್ರೇಕ್ಷಕ ಬಂಧುಗಳೇ, ಈ ಹಿಂದಿನ ಸೆಮಿಫೈನಲ್ ಪಂದ್ಯಾಟದ ಚಿತ್ರಣವನ್ನ ಬದಲಾಯಿಸಿದ ಆಟಗಾರ ಜರ್ಸಿ ನಂಬರ್ 13 ರಾಸಿಕ್. ಈ ಹುಡುಗ ಹೈಸ್ಕೂಲ್ ವಿದ್ಯಾಭ್ಯಾಸವನ್ನ ನವೋದಯ ಪ್ರೌಢಶಾಲೆ ಬೆಟ್ಟಂಪಾಡಿಯಲ್ಲಿ ಕಡಿಮೆ ಅವಧಿಯಿರುವಂತಹ ಪಂದ್ಯದಲ್ಲಿ ಪ್ರಬಲ ಸ್ಥಿತಿಯಲ್ಲಿ ಮಾಡುತ್ತಿದ್ದು ಶ್ರೀಯುತ ದಯಾನಂದ ಕೋರ್ಮಂಡ ಇವರ ಒಬ್ಬ ಶಿಷ್ಯನಾಗಿ ಒಳ್ಳೆಯ ಕಬಡ್ಡಿ ಆಟಗಾರನಾಗಿ ಗುರುತಿಸಿಕೊಳ್ಳುತ್ತಾ ಇದ್ದಾರೆ. ಈ ಹಿಂದಿನ ಪಂದ್ಯಾಟವನ್ನ ಅತ್ಯಂತ ವ್ಯವಸ್ಥಿತವಾಗಿ ಕ್ಲಾಸಿಕ್ ರೇಂಜದ ಕಡೆಗೆ ಮಾಡುವಲ್ಲಿ ರಾಸಿಕ್ ರವರ ಪ್ರಯತ್ನವೂ ಕೂಡ ಅಷ್ಟೇ ಇದೆ. ಈಗ ಮತ್ತೆ ರಾಸಿಕ್ ಜರ್ಸಿ ನಂಬರ್ 13 ವ್ಯವಸ್ಥಿತವಾಗಿ 16ರ ಒಳಗಿನ ಬಾಲಕ ಒಂದು ಪಂದ್ಯಾಟವನ್ನ ಇವತ್ತು ಕ್ಲಾಸಿಕ್ ರೇಂಜದ ಕಡೆಗೆ ಬಂದಿದ್ದಾನೆ ಅಂತ ಹೇಳಿದ್ರೆ ಅವನ ಪ್ರತಿಭೆಯನ್ನ ನಾವುಗಳು ಗಮನಿಸಬೇಕಾಗಿದೆ. 16ರ ಶ್ರೇಷ್ಠ ಮಟ್ಟದ ಕಬಡ್ಡಿಯನ್ನು ಕಟ್ಟಿದಾಗ ಕ್ಲಾಸಿಕ್ ರೇಂಜ್ ತಂಡದಲ್ಲಿ ಅದಾಗಲೇ ಪ್ರಬಲ ಸ್ಥಿತಿಯನ್ನು ಕಂಡ ಸೆಮಿಫೈನಲ್ ಹಂತದ ಪಂದ್ಯಗಳು. ರತೀಶ್ ಇಲ್ಲಿ 3 ಅಂಕಗಳನ್ನ ಈ ಬಾರಿ ಸ್ವೀಕರಿಸಿದರೆ ಕೂಟದಲ್ಲಿ ಫೈನಲ್ ನಲ್ಲಿ ಸೂಪರ್ 10 ದಾಖಲಾಗಲಿಕ್ಕಿದೆ. ಸೂಪರ್ 10 ದಾಖಲಿಸಿದ ಮೊದಲ ಆಟಗಾರ ಫೈನಲ್ ನಲ್ಲಿ ರತೀಶ್.